ಲಯನ್ಸ್ ಸೇವಾ ಸಂಸ್ಥೆಯಲ್ಲಿ ಅಧ್ಯಕ್ಷರಾಗಿ, ಈಗ ವಲಯ ಅಧ್ಯಕ್ಷರಾಗಿ ಕೂಡ ಪ್ರಾಂತ್ಯ 4ರ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರು ನಿವೃತ್ತ ಸೇನಾನಿಯಾಗಿ ಕೂಡ ಎಲ್ಲರಿಗೂ ಪರಿಚಯ. ಆನಂತರ ಸ್ಟೇಟ್ ಬ್ಯಾಂಕಿನಲ್ಲಿ ಉದ್ಯೋಗಿಯಾಗಿ ಆತ್ಮೀಯರು. ಆ ನಂತರ ಅವರ ಪ್ರವೃತ್ತಿಯಲ್ಲಿ ಅವರು ತಮ್ಮ ಆ ಒಂದು ಕಲಿಯುವಿಕೆಯನ್ನು ಮುಂದುವರಿಸಿಕೊಂಡು ಹೋಗಿ LLB ಮಾಡಿ, ಆನಂತರ ಅದರಲ್ಲೂ ಉನ್ನತ ವ್ಯಾಸಂಗವನ್ನು ಮಾಡಿ ಈಗ LLB ಸೇವೆಯನ್ನು ನ್ಯಾಯವಾದಿಯಾಗಿ ಸಲ್ಲಿಸ್ತಾ ಇದ್ದಾರೆ. ಜೊತೆಗೆ ಈಗ ತಮ್ಮ ಊರಿನ ಪರಿಸರದಲ್ಲಿ, ಮನೆಯ ಹತ್ತಿರದಲ್ಲಿ ಕಾನೂನು ಸೇವೆಗಳನ್ನು ಈ ಪರಿಸರದವರಿಗೂ ಒದಗಿಸಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಮನೆಯ ಹತ್ತಿರವೇ ಒಂದು ಕಾನೂನು ಸಲಹೆಯ ವಕೀಲರ ಕಚೇರಿಯನ್ನು ಇವತ್ತಿನಿಂದ ಆರಂಭಿಸ್ತಾ ಇದ್ದಾರೆ. ಈ ಕಚೇರಿಯ ಆರಂಭಕ್ಕೆ ಬಂದು ಸೇರಿದಂತಹ ಎಲ್ಲ ಆತ್ಮೀಯ ಬಂಧುಗಳನ್ನು ಸ್ವಾಗತಿಸ್ತಾ ಇದೀಗ ರಿಬ್ಬನ್ ಕಟ್ಟು ಮಾಡುವ ಮೂಲಕವಾಗಿ ಈ ಕಚೇರಿಯನ್ನು ಉದ್ಘಾಟಿಸಬೇಕಾಗಿ ಶ್ರೀಯುತ PD ನಂಬ್ಯಾರ್, ಹಿರಿಯ ನಾಗರಿಕರು, ಪಂಚಾಯತ್ ಪ್ರೆಸಿಡೆಂಟ್ ಪಯ್ಯನೂರು, ಇವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಹೊರಗಿನ ರಿಬ್ಬನನ್ನು ಶ್ರೀಯುತ PD ನಂಬ್ಯಾರ್ ಅವರು महागणपतिं मनसा स्मरामि, महागणपतिं मनसा स्मरामि, महागणपतिं मनसा स्मरामि, महागणपतिं मनसा स्मरामि, वसिष्ठवामदेवादिवन्दितमाः गणपतिं मारगोडी प्रकाशौ शातौ महादेवसुतौ गुरुगुहरुदौ मारगोडी प्रकाशौ शातौ. ಶ್ರೀಮತಿ ದೀಪ್ತಿ ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ನಮ್ಮ ಗ್ರಾಮ ದೇವರು, ಮಾಗಣಿ ದೇವರು, ಈ ಪರಿಸರದ ಎಲ್ಲ ದೈವ ದೇವರ ಸೇವೆಯ ಮೂಲಕ ಜನ ಮನ್ನಣೆಯನ್ನು ಪಡೆಯಲಿ. ಜನರ ಸೇವಾ ಚಟುವಟಿಕೆಗಳು ಇದೀಗ ಬಂದಂತಹ ಅದಕ್ಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇವತ್ತಿದು ನಡೆಯಬೇಕಾದರೆ ತಮ್ಮೆಲ್ಲರ ಸಹಯೋಗ, ತಮ್ಮೆಲ್ಲರ ಸಂತೋಷಪೂರಿತವಾದ ಅದೊಂದು ಈ ಒಂದು ಕಾರ್ಯಕ್ರಮ ನಡೆಸಲಿಕ್ಕೆ ನನಗೊಂದು ಪರೋಕ್ಷವಾಗಿ ಎಲ್ಲ ಸಹಾಯ ಆಯಿತು. ಒಂದು ವಿಷಯ, ಕೆಲವರಿಗಾದರೂ
ಮನಸ್ಸಲ್ಲಿ ಬಂದಿರಬಹುದು, ನಾವು ಈ ಪ್ರಪಂಚಕ್ಕೆ ಯಾಕೆ ಬಂದಿರೋದು, ಏನು ಕಾರಣ, ಏನು ನಮ್ಮ ಕರ್ತವ್ಯಗಳು, ನಮ್ಮನ್ನು ದೇವರು ಹುಟ್ಟಿಸಿ ನಮ್ಮ ಜೀವ ಇರುವವರೆಗೆ ನಾವು ಜೀವನ ಮಾಡಿ ಹೋಗೋದಾ, ಅಲ್ಲೇ ಯಾವುದಾದ್ರೂ ಒಂದು ಡ್ಯೂಟಿ ನಮ್ಮ ಮೇಲೆ ಇಂಪೋಸ್ ಮಾಡಿದ, ಇದನ್ನು ನಾವು ಮೊದಲನೇದಾಗಿ ಅರಿತುಕೋಬೇಕಾಗುತ್ತೆ. ಮಹಾಭಾರತದಲ್ಲಿ ಕೃಷ್ಣ ಒಂದು ಕಡೆ ಹೇಳಿದೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ಸದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಆ ದೇವರು ಕೂಡ ಹುಟ್ಟಿ ಬರುವುದಕ್ಕೆ ಕೆಲ ಕಾರಣಗಳಿದೆ. ಧರ್ಮಕ್ಕೆ ಚ್ಯುತಿ ಬರುವ ಟೈಮಲ್ಲಿ ನಾನು ಪುನಃ ಪುನಃ ಹುಟ್ಟಿ ಬರ್ತೀನಿ ಎಂದು ಹೇಳ್ತಾನೆ. ಸೊ ಆ ರೀತಿಯಲ್ಲಿ ಮನುಷ್ಯನು ಕೂಡ ಹುಟ್ಟಿ ಬರುವಾಗ ಆ ದೇವರು ನಮಗೊಂದು ಡ್ಯೂಟಿ ಕೂಡ ಕೊಟ್ಟಿರ್ತಾರೆ. ಕೆಲವರಿಗೆ 2 3 ಯಾವ ರೀತಿಯಲ್ಲಿ ಕೆಪಾಸಿಟಿ ಇದೆ ಆ ರೀತಿಯಲ್ಲಿ ಅವನು ಕೊಟ್ಟಿರ್ತಾನೆ. ಕೆಲವರು ಒಂದೇ ಡ್ಯೂಟಿಯಲ್ಲಿ ಅವ್ರ ಕೆಲಸ ಮುಗಿಸ್ಬಿಡ್ತಾರೆ. ನಂದು ಆಯ್ತಪ್ಪ, ರಿಟೈರ್ಮೆಂಟ್ ಆಯಿತು ಅಂತೇಳಿ ಫಿನಿಶ್. ಪೆನ್ಷನ್ ಬಂದರೂ ಸರಿ, ಬಂದಿಲ್ಲ ಅಂದರೂ ಸರಿ, ಇನ್ನು ನಾನು ಕೆಲಸ ಮಾಡೋದಿಲ್ಲ, 60 ವರ್ಷ ಆಯಿತು. ಈ 60 ವರ್ಷ ಅಂತ ಹೇಳೋದು ಬರೀ ಕೌಂಟಿಂಗ್ ಆಫ್ ಇಯರ್ಸ್, ನಥಿಂಗ್ ಎಲ್ಸ್. ಅದನ್ನೇ ನಾವು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ನನಗೆ ಆಯಿತು ಅಂತ ಅಷ್ಟೇ ಆಗಿದ್ದು ಅಂತ ತಿಳ್ಕೋಬೇಕು. ದ್ಯಾಟ್ ಈಸ್ ಪಾಸಿಟಿವ್ ಥಿಂಕಿಂಗ್ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ನಮ್ಮ ಇಲ್ಲಿ ಕೃಷ್ಣಪ್ಪ ಇದ್ದಾರೆ. ನಮ್ಮ ಕೃಷ್ಣಪ್ಪಣ್ಣ ನಮ್ಮವ್ರಿಗೆಲ್ಲ ದೇವರು 2 3 ಡ್ಯೂಟಿ ಮಾಡಬೇಕು ಅಂತೇಳಿ ಕಳಿಸಿದ್ದಾರೆ. ನಮ್ಮನ್ನು ಕಳಿಸುವಾಗ ನಾವು ಅದನ್ನು ಮಾಡಲೇಬೇಕಾಗುತ್ತೆ. ಸೊ ಅದಕ್ಕೋಸ್ಕರವಾಗಿ ನಾವು ಮಿಲಿಟ್ರಿಯಲ್ಲಿಯೂ ಕೆಲಸ ಮಾಡಿದೆ. ಇಲ್ಲಿ ಬಂದು ಬ್ಯಾಂಗಲ್ಲಿ ಜಾಯ್ನ್ ಆಗಿ ಬ್ಯಾಂಗಲ್ಲಿ ರಿಟೈರ್ಡ್ ಆಗಿದೆ. ಸೊ ರಿಟೈರ್ಮೆಂಟ್ ಅಂತ ಹೇಳಿ ಮನುಷ್ಯನಿಗೆ ಲೈಫ್ ಯಾವತ್ತೂ ಇಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ. ಜೀವ ಇರುವವರೆಗೆ ನಾವು ಕೆಲಸ ಮಾಡಬೇಕು. ಪಶು ಪಕ್ಷಿಗಳನ್ನು ನೋಡಿ ಅದು ಯಾವಾಗಲೂ ಅದು ತಿನ್ನುತ್ತಾ ಇರುತ್ತೆ, ಯಾವಾಗಲೂ ಲಾಸ್ಟ್ವರೆಗೂ ಕೊನೆವರೆಗೂ ಅದು ಕುಕ್ಕಿ ತಿನ್ನುತ್ತೆ, ಅದಾಗೆ ತಿನ್ನುತ್ತೆ, ಬೇರೆ ಯಾರು ತಿನ್ನಿಸೋಕೆ ಹೋಗೋದಿಲ್ಲ. ಅದೇ ರೀತಿಯಲ್ಲಿ ನಾವು ಕೂಡ ಆದಷ್ಟು ಎಲ್ಲಿವರೆಗೆ ನಮ್ಮಿಂದ ಆಗುತ್ತೆ ಅಲ್ಲಿವರೆಗೆ ನಾವು ಕೆಲಸ ಮಾಡ್ತಾ ಇರಬೇಕು ಅಂತ ನನ್ನ ಭಾವನೆ. ಹಾಗಾಗಿ ಬ್ಯಾಂಕಿಂದ ರಿಟೈರ್ಡ್ ಆದ ಕೂಡಲೇ ನಾನು ಅಡ್ವೊಕೇಟ್ ಆಗಿ ಸೇರಿದ್ದೀನಿ. ಬಟ್ ಇವತ್ತಿನ ಕಾರ್ಯಕ್ರಮ ನಮಗೆ ಬಹಳಷ್ಟು ಖುಷಿ ಕೊಡ್ತಾ ಇದೆ. ಯಾಕಂತ ಹೇಳಿದ್ರೆ ಈ ಒಂದು ಕಾರ್ಯಕ್ರಮ ನಡೆಸಲಿಕ್ಕೆ ನಾನು 30 ವರ್ಷದಿಂದ ಯೋಚನೆ ಮಾಡ್ತೇನೆ. ಅಣ್ಣನ ಹತ್ರ ಹೇಳ್ತಾ ಇದ್ದೆ, KR ಚಂದ್ರಣ್ಣ ನಿನ್ನೆ ಮಾತಾಡುವಾಗ ನಾವು ಅದರ ಬಗ್ಗೆ ಮಾತಾಡಿದ್ವಿ. 30 ವರ್ಷ ಹಿಂದೆ ಇದರ ಬಗ್ಗೆ ಯೋಚನೆ ಮಾಡಿದ್ದೀವಿ. ನಾನು ಒಂದು ಆಫೀಸ್, ಲಾಯರ್ ಆಫೀಸ್ ನಂದಾಗಿ ನಾನು ಓಪನ್ ಮಾಡಬೇಕು. ಅದು ಯಾವಾಗ ಎಲ್ಲದಕ್ಕೂ ಸಮಯ ಸಂದರ್ಭ ಎಲ್ಲ ಕೂಡಿ ಬರಬೇಕು ಅಂತ ಹೇಳ್ತಲ್ಲ, ಅದೇ ರೀತಿಯಲ್ಲಿ ಅದೇ ರೀತಿಯಲ್ಲಿ ಸಮಯ ಸಂದರ್ಭ ಕೂಡಿ ಬಂದಿರೋದು ಇವತ್ತು. ಸೊ ನನ್ನ ಆ ಆಶೆ ಆಕಾಂಕ್ಷೆ ಎಲ್ಲ ಒಂದೊಂದಾಗಿ ಆ ದೇವರು ಪೂರೈಸ್ತಾ ಇದ್ದಾನೆ. ಈಗ ಲೀಗಲ್ ಪ್ರೊಫೆಷನಲ್ಲಿ ಅವರು ನಮ್ಮ ಸೀನಿಯರ್ಸ್ ಇದ್ದಾರೆ, ಎಲ್ಲರೂ ಬಂದಿದ್ದಾರೆ. ಭಾಳ ಖುಷಿ ಆಯಿತು. ಅವರ ಗೈಡೆನ್ಸ್ ಕೂಡ ನನಗೆ ಬೇಕಾದಷ್ಟು ಸಿಕ್ಕಿದೆ. ಒಂದೊಂದು ಮಾಡುವಾಗಲೂ ಕೂಡ ಅವ್ರ ಹತ್ರನೇ ಕೇಳಿ, ಯಾಕೆಂದರೆ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಅ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳುತ್ತೆ. ಅಂಥದ್ರಲ್ಲಿ ಅವ್ರ ಹತ್ರನೂ ಒಂದೊಂದು ವಿಚಾರವನ್ನು ಕೇಳಿ ತಿಳ್ಕೊಂಡು ಆ ರೀತಿಯಲ್ಲಿ ಮಾಡಿದೆ. ನಮ್ಮದೇ ಆಗಿರೋ ಒಂದು ಐಡಿಯಾದಲ್ಲಿ ಮಾಡುವುದಕ್ಕಿಂತ ಬೆಟ್ರ್ ಬೇರೆಯವ್ರ ಹತ್ರ 4 ಜನ ಹತ್ರ ಕೇಳಿದರೆ ಒಂದು ಕೆಲ ಐಡಿಯಾಗಳು ಒಳ್ಳೆ ಐಡಿಯಾಗಳು ಸಿಗುತ್ತೆ. ಆ ರೀತಿಯಲ್ಲಿ ಮಾಡ್ಕೊಂಡು ಹೋದಾಗ ಅದೊಂದು ಭಾಳ ಒಳ್ಳೆಯ ರೀತಿಯಲ್ಲಿ ಆಗ್ತದೆ. ನನಗೆ ಭಾಳ ಖುಷಿಯಾಗಿದೆ. ನಾನು ಇವತ್ತು ಆಫೀಸು ಓಪನ್ ಮಾಡಿರೋದು ಎಲ್ಲ ರೀತಿಯಲ್ಲಿ ಕೂಡ ಪರ್ಫೆಕ್ಟ್ ಆಗಿದೆ ಅಂತ ನನಗೆ ಅನ್ನಿಸ್ತೆ. ಅದೇ ರೀತಿ ಇನ್ನು ಸಿಗ್ತಾ ಇರೋ ಸರ್ವಿಸು ಅದು ಅವೈಲ್ ಮಾಡಬೇಕಾಗಿರೋದು ಡ್ಯೂಟಿ ನಿಮ್ಮದು. ಅದರಲ್ಲಿ ಕೂಡ ನಾನು ಕೆಲಸ ಮಾಡ್ತೀನಿ ಅಂದಿರೋದು ಒಂದು ನಿಮಗೆ ಇವತ್ತು ಹೇಳ್ತಾ ಇದ್ದೀನಿ. ನಾನು ನಿಮಗೆ ಮಾಡ್ತಾ ಇರೋ ಕೆಲಸ ನಾನು ಪಕ್ಕಾ ಮಾಡ್ತಾಯಿದ್ದೀನಿ, ಅದು ಅಷ್ಟೇ. ಈಗಾಗಲೇ ನಮ್ಮ ಜಗದೀಶ್ ಎಡಪಡಿತಾಯ ಅವರು ನಮ್ಮ ಯೂನಿವರ್ಸಿಟಿಯಲ್ಲಿ ವೈಸ್ ಚಾನ್ಸಲರ್ ಆಗಿರುವ ಎಡಪಡಿತಾಯ ಅವರ ಕಸಿನ್. ಸೊ ಇವರು ನಮಗೆ ನನ್ನ ಲಯನ್ಸ್ ಜೀವನದಲ್ಲಿ ಕಾಲಿಟ್ಟಾಗಲಿಂದ
ನನ್ನನ್ನು ಕೈ ಹಿಡಿದು ಹಿಂಗೆ ಮುಂದೆ ಕರ್ಕೊಂಬಂದಿರುವವರು ಜಗದೀಶ್ ಎಡಪಡ್ತಾಯರು. ಎ ಬೆಸ್ಟ್ ಫಿಲಾಸಫರ್ ಗೈಡ್ ಆ್ಯಂಡ್ ಹೀ ಈಸ್ ಗೈಡಿಂಗ್ ಮೀ ಪ್ರಾಪರ್ಲಿ. ಸೊ ದಟ್ಸ್ ವೈ ಐ ಥಾಟ್ ದಟ್ ಹೀ ಈಸ್ ದ ಫಿಟ್ಟೆಸ್ಟ್ ಪರ್ಸನ್ ಫಾರ್ ಪ್ರಿಸೈಡಿಂಗ್ ದಿಸ್ ಫಂಕ್ಷನ್. ಸರ್, ಅವ್ರನ್ನ ಕೇಳಿದಾಗಲೇ ಅವರು ಭಾಳ ಸಂತೋಷದಿಂದ ಬರ್ತೀನಿಂದ ಒಪ್ಪಿಕೊಂಡಿದ್ದರು. ಅವರನ್ನು ನಿಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕ ಸ್ವಾಗತವನ್ನು ವಹಿಸ್ತೇನೆ. ಹಾಗೆ ಇವತ್ತು ಅಡ್ವೊಕೇಟ್ SP ಚಂಗಪ್ಪ ಅವರು ಬರಬೇಕಾಯಿತು. ಅವರು ಕಾರಣಾಂತರಗಳಿಂದ ಬ್ಯಾಂಗ್ಳೂರಲ್ಲಿ ಹೆಲ್ಡಪ್ ಆಗಿದ್ದಾರೆ. ಈಗ ಫೋನ್ ಮಾಡಿ ಹೇಳಿದ್ರು, ನಾನು ಫ್ಲೈಟಲ್ಲಿ ಬಂದು ನಿಮ್ಮ ಕಾರ್ಯಕ್ರಮ ಅಟೆಂಡ್ ಮಾಡ್ತೀನಿ ಅಂತ ಹೇಳಿದರು. ಬಟ್ ಅಲ್ಲಿ ಕೇಸ್ ಡಿಲೇ ಆಗಿದ್ದಕ್ಕೆ ಇನ್ನೀಗ ಫ್ಲೈಟ್ ಇಲ್ಲ, ಮಿಸ್ ಆಗಿದೆ, ಬರೋಕ್ಕಾಗೋದಿಲ್ಲ ಅಂತೇಳಿ ಈಗ ಫೋನ್ ಮಾಡಿದರು. ಅವರ ಜಾಗದಲ್ಲಿ ನನ್ನ ಮಾಮ ಅವರು ಬಂದಿದ್ದಾರೆ ಊರಿಂದ, ಶ್ರೀ PD ನಂಬ್ಯಾರ್, ಸೀನಿಯರ್ ಸಿಟಿಸನ್, ಪಂಚಾಯತ್ ಪ್ರೆಸಿಡೆಂಟ್ ಪಯ್ಯನ್ನೂರು. ಅವರು ನನಗೊಬ್ಬರೇ ಮಾಮ ಅಂತ ಹೇಳಿದರೆ ನನ್ನ ತಾಯಿನ ತಮ್ಮ ಒಬ್ಬರೇ ಇರೋದು. ಅವರೆಲ್ಲ ಕಡೆನೂ ಹಾಗೆ ಹೋಗೋದಿಲ್ಲ, ಯಾಕಂದರೆ 108 ಕೆಲಸ ಕಾರ್ಯಗಳಿರ್ತವೆ ಅವರಿಗೆ. ಅದರಲ್ಲಿ ಊರಿನಲ್ಲಿ ಒಬ್ಬರು ಮುಖ್ಯರಾಗಿ ಅವರು ನಮ್ಮ ಏರಿಯಾದಲ್ಲಿ ಅವರು ಕೆಲಸ ಮಾಡ್ತಾರೆ. ಸೊ ಅಂಥದ್ರಲ್ಲಿ ಅವರು ನಾನು ರಿಕ್ವೆಸ್ಟ್ ಮಾಡಿದಾಗ ಫಸ್ಟ್ ಹೇಳಿದ್ರು, ಆ ಕಷ್ಟ ಉಂಟು, ನನಗೆ ಬರಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು. ಲಾಸ್ಟ್ ಮೂಮೆಂಟಲ್ಲಿ ಇಲ್ಲ ಬಂದೇ ಬರ್ತೀನಿ ಅಂತೇಳಿ ಬಂದಿದ್ದಾರೆ. ನನ್ನ ಮಾಮನಿಗೂ ಕೂಡ ನಾನು ವಿಶೇಷವಾಗಿ ಸ್ವಾಗತವನ್ನು ಕೋರ್ತೇನೆ. ಪಂಚಾಯತ್ ಪ್ರೆಸಿಡೆಂಟ್ ಆಗಿ, ಟೌನ್ ಪಂಚಾಯತ್ ಪ್ರೆಸಿಡೆಂಟ್ ಆಗಿ ಒಬ್ಬರೇ ಕಂಟಿನ್ಯೂ ಆಗ್ತಾ ಇರೋದು ಇದು ಮೊದಲನೇದು ನಮ್ಮ ಪಂಚಾಯತ್ ಸೋಮೇಶ್ವರದಲ್ಲಿ. ಹಾಗೆ ರಾಜೇಶ್ ಉಚ್ಚಿಲ ಅವರು ನನ್ನ ಒಂದು ಮಿತ್ರರಾಗಿ ಇಲ್ಲಿ ಬಂದಾಗಲಿಂದೇ ಅವರೊಂದು ಒಳ್ಳೆ ರೀತಿಯಲ್ಲಿ ನಮ್ಮ ಏರಿಯಾದಲ್ಲೆಲ್ಲ ಕೆಲಸಗಳು ಮಾಡಿಕೊಟ್ಟು, ನಮ್ಮ ಏನು ಕುಂದುಕೊರತೆಗಳು ಏನು ಪ್ರಾಬ್ಲಮ್ ಇದ್ದರೂ ಕೂಡ ಅದನ್ನೆಲ್ಲ ಸಾಲ್ವ್ ಮಾಡಿ ಅವರು ಈಗಲೂ ಕೂಡ ಸಾರ್ವಜನಿಕ ಜೀವನದಲ್ಲಿಯೂ ಕೂಡ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ನಾನು ನಿಮ್ಮೆಲ್ಲ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಶ್ರೀ ವಿಠಲ್ ಪ್ರಿನ್ಸಿಪಾಲ್, ಕಿಟ್ಟಲ್ ಮೆಮೋರಿಯಲ್ PU ಕಾಲೇಜ್, ಇವರ ಬಗ್ಗೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಯಾರಿಗೂ ಆಗೋದಿಲ್ಲ ಅಂತ ಕಾಣುತ್ತೆ. ಒಂದು ಸತಿ ನಾನು ಅವರ ಕಾಲೇಜಲ್ಲಿ ಗೆಸ್ಟ್ ಆಗಿ ಹೋಗಿದ್ದೆ. ನಾನು ಇಷ್ಟುವರೆಗೆ ನನ್ನ ಲೈಫಲ್ಲಿ ಈ ಥರ ಒಬ್ಬರು ಪ್ರಿನ್ಸಿಪಾಲನ್ನು ನನಗೆ ನೋಡಲಿಕ್ಕೆ ಸಿಕ್ಕಿಲ್ಲ. ಯಾವ ರೀತಿಯಲ್ಲಿ ಆದರೂ, ಮಕ್ಕಳ ಜೊತೆಯಲ್ಲಿ ಆದರೂ ಸರಿ, ಶಿಕ್ಷಕರ ಜೊತೆಯಲ್ಲಿ ಆದರೂ ಸರಿ, ಒಂದು ಪ್ರಿನ್ಸಿಪಾಲ್ನ ಗಾಂಭೀರ್ಯತೆಯಲ್ಲಿ ಆಗಲಿ, ಸಾರ್ವಜನಿಕ ಜೀವನದಲ್ಲಿ ಆಗಲಿ, ಅಗ್ರಿಕಲ್ಚರಿಸ್ಟ್ ಆಗಲಿ, ಯಾವ ರೀತಿಯಲ್ಲಿ ಕೂಡ ಒಂದು ಆ ಕಾರ್ಯಕ್ರಮವನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇರುವ ಆ ರೀತಿಯನ್ನೊಂದು ಭಾಳಷ್ಟು ಅಚ್ಚುಕಟ್ಟಾಗಿ ಮಾಡ್ತಾರೆ. ಅವ್ರಿಗೂ ನಿಮ್ಮ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಫೋನ್ ಮಾಡಿದಾಗ ಬರ್ತೀನಿ ಅಂತ ಹೇಳಿದ್ರು, ಒಪ್ಕೊಂಡಿದ್ರು. ಅವ್ರಿಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಕೃಷ್ಣಣ್ಣ ಎಲ್ಲರಿಗೂ ಚಿರಪರಿಚಿದರು. ನನ್ನ ಹಾಗೇನೆ ಡಿಫೆನ್ಸಲ್ಲೂ ಕೆಲಸ ಮಾಡಿ, MRBLಲ್ಲೂ ಮಾಡಿ, ಅಲ್ಲಿಂದ ರಿಟೈರ್ ಆಗಿ, ಬಟ್ ರಿಟೈರ್ಮೆಂಟ್ ಅವರಿಗೆ ಈಗಲೂ ಇಲ್ಲ. ಸಾರ್ವಜನಿಕ ಜೀವನದಲ್ಲಿ ಅವರು ಒಂದು ಪಂಚಾಯತ್ ಮೆಂಬರ್ ಆಗಿ, ಪಂಚಾಯತ್ ಪ್ರೆಸಿಡೆಂಟ್ ಆಗಿ, ಈಗ ಧಾರ್ಮಿಕ ಪರಿಷತ್ತಿನ ನಿಕಟಪೂರ್ವ ಅದಕ್ಕೆ ಸದಸ್ಯರಾಗಿ ಅವರು ಕೂಡ ಭಾಳಷ್ಟು ಕಾರ್ಯಕಲಾಪಗಳನ್ನು ಮಾಡಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇವೆ. ಗುರುಮೂರ್ತಿ ಸರ್ ನಮ್ಮ ಪಕ್ಕದಲ್ಲಿ ಇದ್ದಾರೆ, ನೈಬರು. ಆನಂದಾಶ್ರಮ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿದ್ದಾರೆ. ಅವರು ನನ್ನನ್ನು ಭಾಳಷ್ಟು ಸಮಯದಿಂದ ಒಂದೊಂದು ಕಾರ್ಯಕ್ರಮಗಳಿಗೂ ಕರೆದು ನನ್ನನ್ನು ಗೆಸ್ಟ್ ಆಗಿ ಕರೀತಾಯಿದ್ರು. ಹಾಗೆ ಅವರು ನಮ್ಮ ತುಂಬ ಮಿತ್ರರಾಗಿದ್ದಾರೆ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಶ್ರೀ ರಾಮಚಂದ್ರ ಅವರು, ನಾನು ಕ್ಲರ್ಕ್ ಆಗಿದ್ದಾಗಲೇ ನನಗೆ ಮ್ಯಾನೇಜರ್ ಆಗಿದ್ದರು ಅವರು.
ಅವರು ಇಲ್ಲೇ ಪಕ್ಕದಲ್ಲಿ ಮನೆ ಇದೆ. ನಮ್ಮ ಶಿವಶಕ್ತಿ ನಗರದ ಪೂರ್ವ ಅಧ್ಯಕ್ಷರಾಗಿದ್ದರು. ಅದು ಅಲ್ಲದೆ ಒಂದು ಒಳ್ಳೆ ರೀತಿಯಲ್ಲಿ ನಮ್ಮ ಸೊಸೈಟಿಯನ್ನು ನಡೆಸ್ಕೊಂಡು ಹೋಗಲಿಕ್ಕೆ ಭಾಳಷ್ಟು ಪ್ರಯತ್ನ ಪಟ್ಟಿರುವವರು. ಈಗಲೂ ಕೂಡ ಅವರ ಸಲಹೆ ಸಹಕಾರವನ್ನು ನಾವು ಸೊಸೈಟಿಗಾಗಿ ತಗೊಳ್ತಾ ಇದ್ದೀವಿ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇವೆ. ಇನ್ನೊಬ್ಬರು ಅತಿಥಿಯಾಗಿ ಬಂದಿರೋರು ದಿನೇಶ್ ಪಣಿಕರ್ ಅವರು. ದಿನೇಶ್ ಪಣಿಕರ್ ಅವ್ರಿಗೆ ತಮಗೆಲ್ಲರಿಗೂ ಗೊತ್ತಿರಬಹುದು. ದಿನೇಶ್ ಪಣಿಕರ್ ಅವರು ನಮ್ಮ ಸೊಸೈಟಿಯ ನಿಕಟಪೂರ್ವ ಅಧ್ಯಕ್ಷರಾಗಿ ಭಾಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಈಗ ಇರುವ ಅಧ್ಯಕ್ಷರಾದ ಪಾವನ ಟೀಚರ್. ಈ ವರ್ಷ ತಮಗೆಲ್ಲ ಗೊತ್ತಿರಬಹುದು 2020 ಲೇಡೀಸ್ಗೆ ಸ್ವಲ್ಪ ಅವರನ್ನು ಮುಂದೆ ತರಬೇಕು ಅಂದಿರುವ ಭಾವನೆಯಿಂದ ಇಡೀ ಪ್ರಪಂಚದಲ್ಲಿ ವರ್ಲ್ಡ್ ವುಮೆನ್ಸ್ ಡೇ ಅಂತೇಳಿ ಮಾಡ್ತಾರೆ. ಅದು ಅಲ್ಲದೆ ಪ್ರತ್ಯೇಕವಾಗಿ ಈ ವರ್ಷ ಸ್ವಲ್ಪ ಜಾಸ್ತಿನೇ ಅದ್ರ ಮೇಲೆ ಇಂಟ್ರೆಸ್ಟ್ ಕೊಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಸೊಸೈಟಿಗೂ ಕೂಡ ಒಬ್ಬರು ಲೇಡೀಸೇ ಅಧ್ಯಕ್ಷರಾಗಬೇಕು ಅಂತೇಳಿ ನಾನೊಂದು ರಿಕ್ವೆಸ್ಟ್ ಮಾಡಿದಾಗ ಅವರು ಮೊದಲನೇ ಸ್ವೀಕರಿಸಲಿಲ್ಲ. ಬಟ್ ಅಂದರೂ ಕೂಡ ಮತ್ತೆ ಅವರು ಒಪ್ಕೊಂಡು ಅವರೀಗ ಅಧ್ಯಕ್ಷರಾಗಿದ್ದಾರೆ. ಆ ಅಧ್ಯಕ್ಷರಾದ ಕೂಡಲೇ ನೋಡಿ, ನಾವು ರಿಕ್ವೆಸ್ಟ್ ಮಾಡಿ ಅಧ್ಯಕ್ಷರಾದ ಕೂಡಲೇ ಅವ್ರಿಗೆ ಪ್ರಮೋಷನು ಸಿಕ್ಕಿ ಆಯಿತು. ಹಾಗೆ ಅವರ ಶಾಲೆಯಲ್ಲಿ ಈಗ ಮುಖ್ಯೋಪಾಧ್ಯಾಯನೇ ಆಗಿದ್ದಾರೆ. ಅವ್ರಿಗೂ ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಇನ್ನೋರ್ವ ಅತಿಥಿಯಾಗಿ ಬಂದಿರುವ ರಾಮಚಂದ್ರ ಕೆ ಉಚ್ಚಿಲ್ ಅವರು ನಮ್ಮ ಬಿಲ್ಡಿಂಗಿನ ಮಾಲಕರು ಮತ್ತು ನಮ್ಮ ಬಹಳ ಮಿತ್ರರಾಗಿ ನನಗೆ ಅವರು ಕಡಿಮೆ ದರದಲ್ಲಿ ಕೂಡ ಬಾಡಿಗೆಯಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಅವರು ಕೂಡ ಅದರಲ್ಲಿ ಒಂದು ಆಫೀಸನ್ನು ಓಪನ್ ಮಾಡಿದ್ದಾರೆ. ಭಾಳ ಖುಷಿ ಆಯಿತು. ನಮ್ಮ ಪಕ್ಕದಲ್ಲಿ ಅವರು ಇದ್ದಾರೆ ಅಂತೇಳಿ ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ನನ್ನ ಊರಿಂದ ಕೇರಳದಿಂದ ನನ್ನ ಅಣ್ಣ KC ಬಾಲಕೃಷ್ಣ ಮತ್ತು ಇನ್ನೊಬ್ಬರ ಅಣ್ಣ ಕೃಷ್ಣ ಮಾಸ್ಟರ್ ಮತ್ತು ಇನ್ನೊಬ್ಬ ಬಾಲ್ಯಕಾಲ ಸಹಪಾಠಿಯಾದ KK ಜನಾರ್ದನ್ ಅವರು ಕೂಡ ಬಂದಿದ್ದಾರೆ. ಅವರಿಗೆಲ್ಲರಿಗೂ ನಿಮ್ಮೆಲ್ಲರ ಪರವಾಗೂ ನಾನು ಸ್ವಾಗತವನ್ನು ಬಯಸ್ತಿದ್ದೇನೆ. ಹಾಗೆ ಇವತ್ತು ನಮ್ಮ ಈ ಒಂದು ಆಫೀಸ್ ಒಳ್ಳೆ ರೀತಿಯಲ್ಲಿ ಆಗಬೇಕಾದ್ರೆ ಇದರಲ್ಲಿ 3 ಜನರದ ಭಾಳ ಕಷ್ಟ ಅನುಭವಿಸಿದ್ದಾರೆ. ಕಷ್ಟ ಅಂತೆಲ್ಲ ಹೇಳಿದ ಟೈಮನ್ನು ಅದನ್ನು ಮಾಡಿಕೊಟ್ಟಿದ್ದಾರೆ. ಒಳ್ಳೆ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ನನಗೆ ಭಾಳ ಖುಷಿಯಾಯಿತು. ಅವರಿಗೆ ಇವತ್ತು ಗೌರವ ಸ್ವೀಕಾರ ಮಾಡಬೇಕು ಅಂತೇಳಿ ಅವರನ್ನು ಕೇಳಿಕೊಂಡಾಗ ಅವರು 3 ಜನರು ಬಂದಿದ್ದಾರೆ. ಈಗ ಮಾಧವ ಮತ್ತು ಅವಿನಾಶ್ ಮತ್ತು ಕುಶಾಲ್ ನಮ್ಮ ಎಲ್ಲ ಎಲೆಕ್ಟ್ರಿಕಲ್ ವರ್ಕನ್ನು ಅವರು ಬೇರೆ ಕೆಲಸ ಮಾಡ್ತಾ ಇರೋ ಕಡೆಯಿಂದ ಅದನ್ನು ನಿಲ್ಲಿಸಿ ಇಲ್ಲ ಅರ್ಜೆಂಟ್ ಕೆಲಸ ಉಂಟು ಅಂತೇಳಿ ಇಲ್ಲಿ ಬಂದು ಮಾಡಿಕೊಟ್ಟಿದ್ದಾರೆ ಸಮಯಕ್ಕೆ. ಹಾಗೆಯೇ ಮಾಧವ ಮತ್ತು ಅವಿನಾಶ್ ಅವರಿಬ್ಬರು ಇಂಟೀರಿಯರ್ ಕೆಲಸ ಎಲ್ಲ ಅವರು ಮಾಡಿಕೊಟ್ಟಿದ್ದಾರೆ. ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇವೆ. ಇಲ್ಲಿ ನೆರೆದಿರುವ ಎಲ್ಲ ನನ್ನ ಬಂಧುಗಳು, ಶಿವಶಕ್ತಿ ನಗರದ ಬಂಧುಗಳು ಮತ್ತು ಎಲ್ಲ ಸ್ನೇಹಿತರಿಗೂ ಮಿತ್ರರಿಗೂ ನಮ್ಮ ಸಹೋದ್ಯೋಗಿಗಳಿಗೂ ಎಲ್ಲರಿಗೂ ನಾನು ನಿಮ್ಮ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ನಮ್ಮ ಮಾಧ್ಯಮ ಮಿತ್ರರು ಕೂಡ ನಮ್ಮ ಜೊತೆ ಇಲ್ಲಿದ್ದಾರೆ. ವಿದ್ಯಾಧರ್ ಶೆಟ್ಟಿ ಮತ್ತು ಅವರ ಜೊತೆಗೆ ಬಂದಿರುವವರಿಗೆಲ್ಲ ನಾನು ಹೃತ್ಪೂರ್ವವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ಪರೋಕ್ಷವಾಗಿ ಮತ್ತು ಪರೋಕ್ಷವಾಗಿ ನಮಗೆ ಇದಕ್ಕೆ ಎಲ್ಲ ಸಹಕರಣೆ ಮಾಡಿರುವ ಎಲ್ಲರಿಗೂ ನಾನು ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ನನ್ನ ಮಿತ್ರರಾದ ನನ್ನ ಎಕ್ಸರ್ವಿಸ್ಮೆನ್ ಅಸೋಸಿಯೇಷನ್ನ ಮೆಂಬರು ಕೂಡ ಬಂದಿದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೀನಿ. ಧನ್ಯವಾದ. ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಧನ್ಯವಾದಗಳು. ಕೂಡ ಬಂದಂತಹ ತನ್ನ ಆತ್ಮೀಯರನ್ನು ಈ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ಪ್ರಮುಖರನ್ನು ಸ್ವಾಗತಿಸಿದ್ದಾರೆ. ಲಯನ್ ಅಡ್ವೊಕೇಟ್ KC ನಾರಾಯಣನ್.
ನಾನು ಅವರನ್ನು ಕಂಡದ್ದು ಮೊದಲು ಬ್ಯಾಂಕಿನಲ್ಲಿ, ಆನಂತರ ಅವರನ್ನು ನಮ್ಮ ಚೋಟಮಂಗಳೂರು ಲಯನ್ಸ್ ಕ್ಲಬ್ಬಿನ ಸದಸ್ಯರಾಗಿ ಮತ್ತೆ ಅವರನ್ನು ಹತ್ತಿರದಿಂದ ಕಂಡೆ. ಅಷ್ಟು ಹೊತ್ತಿಗಾಗುವಾಗ ಅವರು ಕಲಿಯುವಿಕೆ ನಿರಂತರವಾಗಿ ಮುಂದುವರಿತಾ ಇದ್ದರು. ಬ್ಯಾಂಕಿನಿಂದ ನಿವೃತ್ತರಾದ ನಂತರ ವಕೀಲರಾದರು, ವಕೀಲರಾಗಿ ಉನ್ನತ ವ್ಯಾಸಂಗವನ್ನು ಮಾಡಿದರು. ಈಗ ವಕೀಲರ ವೃತ್ತಿಯ ಸೇವೆಯ ಜೊತೆಗೆ ಮತ್ತಷ್ಟು ಸೇವೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ನಮ್ಮ ಅಂತಾರಾಷ್ಟ್ರೀಯ ಲಯನ್ಸ್ ಕ್ಲಬ್ಬಿನ ಲಯನ್ಸ್ ಜಿಲ್ಲೆ 317D ಇದರ ಪ್ರಾಂತ್ಯ 2ರ ವಲಯ 4ರ ವಲಯಾಧ್ಯಕ್ಷರಾಗಿ ಈಗ ಪ್ರಸ್ತುತ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ. ಅಂತಹ KC ನಾರಾಯಣ್ ಅವರನ್ನು ಕೂಡ ಎಲ್ಲರ ಪರವಾಗಿ ಅವರದೇ ಈ ಒಂದು ಕಾರ್ಯಕ್ರಮಕ್ಕೆ ಔಪಚಾರಿಕವಾಗಿ ಸ್ವಾಗತಿಸ್ತಾ, ಈಗ ಬಂದಂತಹ ಅತಿಥಿ ಗಣ್ಯರನ್ನು ಗೌರವಿಸುವುದು ನಮ್ಮ ಸಂಪ್ರದಾಯ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಲಯನ್ ಜಗದೀಶ್ ಎಡಪಡಿತಾಯ MJF ಇವರಿಗೆ ಹೂಗುಚ್ಛ ಮತ್ತು ಶಾಲು ನೀಡಿ ಅವರಿಗೆ ಗೌರವಾರ್ಪಣೆಯನ್ನು ಮಾಡಬೇಕಾಗಿ ಲಯನ್ KC ನಾರಾಯಣನ್ ಅವರಲ್ಲಿ ವಿನಂತಿ ಮಾಡಿಕೊಂಡು, ಲಯನ್ KC ನಾರಾಯಣ್ ಇವರ ಮಗಳು KC ಕೀರ್ತನ ನ್ಯಾಷನಲ್ ಲೆವೆಲ್ ಕಬಡ್ಡಿ ಕ್ರೀಡಾಪಟು ಅವರು ಹೂಗು ನೀಡುವುದರೊಂದಿಗೆ ಅತಿಥಿಗಳನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ, ಎಲ್ಲ ಅತಿಥಿಗಳಿಗೆ ಶ್ರೀಯುತ PD ನಂಬ್ಯಾರ್ ಹಿರಿಯ ಸದಸ್ಯರು, ಪಯ್ಯನೂರು ಪಂಚಾಯತಿನ ಅಧ್ಯಕ್ಷರು ಅವರಿಗೆ ಸ್ವಾಗತ ಗೌರವ. ಹಾಗೆಯೇ ರಾಜೇಶ್ ಉಚ್ಚಿಲ್ ಸೋಮೇಶ್ವರ ಪಟ್ಟಣ ಪಂಚಾಯತಿನ ಅಧ್ಯಕ್ಷರು, ಪ್ರಾಂಶುಪಾಲರು ಶ್ರೀಯುತ ವಿಠ್ಠಲ್, ಪರಿಷತ್ನ ಮಾಜಿ ಸದಸ್ಯರು ಶ್ರೀಯುತ ಕೃಷ್ಣಗಟ್ಟಿ, ಅಲ್ಲಿ ಶಿವಶಕ್ತಿ ನಗರ ವೆಲ್ಫೇರ್ ಸೊಸೈಟಿಯ ಅಧ್ಯಕ್ಷರು ಶ್ರೀಮತಿ ಪಾವನಟಿ ಸಲ್ಲಿಸ್ತಾ ಇದ್ದಾರೆ. ಹಾಗೆಯೇ ನಮ್ಮ ಹತ್ತಿರದ ಆನಂದಾಶ್ರಮ ಪ್ರೌಢಶಾಲೆ ಇದರ ಮುಖ್ಯೋಪಾಧ್ಯಾಯರು ಶ್ರೀಯುತ ಗುರುಮೂರ್ತಿಯವರು, ಅವರಿಗೂ ಕೂಡ ಸ್ವಾಗತ ಗೌರವ. ಹಾಗೆಯೇ ಶ್ರೀ ರಾಮಚಂದ್ರ ಕೆ ಉಚ್ಚಿಲ್ ಎಲೆಕ್ಟ್ರಿಕಲ್ ಇಂಜಿನಿಯರ್ ಮತ್ತು ಕಟ್ಟಡದ ಮಾಲಕರು, ಅವರಿಗೂ ಕೂಡ ಸ್ವಾಗತ ಗೌರವ. ಹಾಗೆಯೇ ನಮ್ಮ ಹತ್ತಿರದವರು ಶ್ರೀಯುತ ದಿನೇಶ್ ಪಣಿಕರ್ ಶಿವಶಕ್ತಿ ನಗರದ ನಿಕಟಪೂರ್ವ ಅಧ್ಯಕ್ಷರು, ಅವರಿಗೂ ಕೂಡ ಸ್ವಾಗತ ಗೌರವ. ಹಾಗೆಯೇ ಶ್ರೀ ಕೆ ರಾಮಚಂದ್ರ ನಿವೃತ್ತ ಮ್ಯಾನೇಜರ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಅವರನ್ನು ಕೂಡ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಅವರಿಗೂ ಗೌರವಾರ್ಪಣೆಯನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಲಯನ್ KC ನಾರಾಯಣ್ ಇವರ ಬಂಧುಗಳು ಸಹೋದರರು KC ಬಾಲಕೃಷ್ಣನ್ ಮತ್ತು ಕೃಷ್ಣನ್ ಮಾಸ್ಟರ್ ಅವರು ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ವಿನಂತಿ ಮಾಡಿಕೊಳ್ತಾ, ನಮ್ಮನ್ನ ಈ ಕಾರ್ಯಕ್ರಮಕ್ಕಾಗಿ ಅವರು ಬಹಳ ಪ್ರೀತಿಯಿಂದ ಬಂದಿದ್ದಾರೆ. ಅವರವರಿಗೆ ಒಂದು ಗೌರವಾರ್ಪಣೆ ಶ್ರೀಯುತ KC ಬಾಲಕೃಷ್ಣನ್ ಮತ್ತು ಶ್ರೀಯುತ ಕೃಷ್ಣನ್ ಮಾಸ್ಟರ್. ಹಾಗೆ ಇನ್ನೊಬ್ಬರು ಊರಿನಿಂದ ಬಂದವರು KK ಜನಾರ್ದನ್. ಆಗಲೇ ನಮ್ಮ ಲಯನ್ KC ನಾರಾಯಣ್ ಹೇಳಿದರು, ಅವರ ಒಡನಾಡಿಯಾಗಿ 1ನೇ ತರಗತಿಯಿಂದ ಅವರ ಸಾಧಾರಣ ಪ್ರೌಢಶಾಲೆಯವರೆಗೆ ಒಟ್ಟಿಗೆ ಕಲಿತವರು, ಒಟ್ಟಿಗೆ ಬೆಳೆದವರು ಶ್ರೀಯುತ KK ಜನಾರ್ದನ್ ಆತ್ಮೀಯ ಒಡನಾಡಿ, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇವೆ. I am very happy to be here in the occasion to attend the colorful function, which is really a remarkable one. Lion Advocate KC Narayanan, he is my elder sister's son. He told you once, and I would like to say a few words regarding Mr. Narayan's career. His career started as a soldier, and he has completed 10 years in Indian Army. Thereafter, he got through State Bank of India for 28 years. He retired as a manager of State Bank of India. But 30 years back,
when he was doing his LLB. It was his ambition to become an advocate. Also, his ambition was to have one office, advocate office, as his own. That has been fulfilled today in the colorful function. I am very happy to see you, as well as I am very happy to be a part of this wonderful function today. He is having office in Mangalore city, as well as his intention was to have an office in local areas like this place, so that the people can have much facilities, much advices from the lawyership. Anyway, I don't want to continue much more. Once again, I wish all the very best to my Lion Advocate Mr. Narayanan KC, as well as his family, for a wonderful future, wonderful career. Thank you. Thank you. ಬಹಳ ಸ್ಪಷ್ಟವಾದ ಮಾತುಗಳಲ್ಲಿ 30 ವರ್ಷಗಳ ಹಿಂದಿನ ಅವರ ಕನಸು ಇಲ್ಲಿ ನನಸಾಗಿದೆ ಎನ್ನುವ ಮೂಲಕವಾಗಿ ಅವರ ಒಂದು ಜೀವನದ ವೃತ್ತಾಂತವನ್ನು ಚುಟುಕಿನ ಮಾತುಗಳಲ್ಲಿ ನಮ್ಮ ಮುಂದೆ ಇಟ್ಟಿದ್ದಾರೆ. ಅವರ ಸೋದರ ಮಾವನಾಗಿ ಅವರನ್ನು ಅತ್ಯಂತ ನಿಕಟದಿಂದ, ಹತ್ತಿರದಿಂದ, ಸನಿಹದಿಂದ ಕಂಡವರು ಶ್ರೀಯುತ PD ನಂಬಿಯಾರ್ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ, ಮುಂದಕ್ಕೆ ಕಾರ್ಯಕ್ರಮದಲ್ಲಿ ಮತ್ತೊಬ್ಬರು ಒಳ ಆವರಣವನ್ನು ಉದ್ಘಾಟಿಸಿದಂತಹ ನಮ್ಮ ಸೋಮೇಶ್ವರ ಪಟ್ಟಣ ಪಂಚಾಯತಿನ ಅಧ್ಯಕ್ಷರು, ಯುವ ನೇತಾರ, ಯುವ ಉದ್ಯಮಿ ಶ್ರೀಯುತ ರಾಜೇಶ್ ಉಚ್ಚಿಲ್ ಅವರು ಶುಭ ಹಾರೈಕೆಯ ಮಾತುಗಳನ್ನು ಆಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಪ್ರಪ್ರಥಮವಾಗಿ ಹೇಳಬೇಕಿದ್ರೆ, ಈ ಒಂದು ವೇದಿಕೆಯಲ್ಲಿರುವಂಥ ಎಲ್ಲ ಹಿರಿಯರೊಟ್ಟಿಗೆ ನನ್ನ ಕಿರಿಯವನನ್ನು ಕೂತ್ಕೊಂಡು ಎರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮಗೆಲ್ಲರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. KC ನಾರಾಯಣರವರ ಬಗ್ಗೆ ನಾನು ಹೇಳಬೇಕಾಗಿಲ್ಲ. ಯಾಕೆಂತ ಹೇಳಿದ್ರೆ, ಶಿವಶಕ್ತಿ ನಗರ ಈ ಪರಿಸರದಲ್ಲಿ KC ನಾರಾಯಣರು ಅಂತ ಹೇಳಿದ್ರೆ ಎಲ್ಲ ಹೆಸರುವಾಸಿ. ನಮಗೆಲ್ಲರಿಗೂ ಕೂಡ ಇವರು ಹೇಳಿದರು, ಈಗ ಪಟ್ಟಣ ಪಂಚಾಯತ್ ಅಂತೇಳಿ. ಸೋಮೇಶ್ವರ ಗ್ರಾಮ ಪಂಚಾಯತ್ ಆಗಿ ಇದ್ದು ಪುನಃ ಪುರಸಭೆ ಹಂತದಲ್ಲಿ ಬರುವಾಗ ನಿರಂತರವಾಗಿ ನಾವಲ್ಲಿ ಆ ಸ್ಥಾನಮಾನದಲ್ಲಿ ಇದ್ದುಕೊಂಡು ಕೆಲಸ ಮಾಡಬೇಕಿದ್ರೆ ನಿರಂತರವಾಗಿ ಮಾರ್ಗದರ್ಶನ ಕೊಟ್ಟಂಥವರು KC ನಾರಾಯಣರವರು. ಈ ಸಂದರ್ಭದಲ್ಲಿ ನಾನು ಹೇಳಬೇಕಿದ್ರೆ, KC ನಾರಾಯಣರವರು ಈ ವೇದಿಕೆಯನ್ನ ಮಾಡಿಕೊಂಡು ವೇದಿಕೆಯ ಮುಂಭಾಗದಲ್ಲಿ ಇನ್ನಷ್ಟು ಚೇರ್ಗಳನ್ನು ಇಟ್ಟಂಥ ಸಂದರ್ಭ ನೋಡಿದ್ರೆ ಒಂದು ಚೇರ್ ಕೂಡ ಬಾಕಿ ಇಲ್ಲ. ಅದು KC ನಾರಾಯಣರ ಅಭಿಮಾನದ ಮೇಲೆ ಬಂದದಂತೇಳಿ ನಾನು ಇಚ್ಛೆ ಪಡ್ತೇನೆ. ಈ ಸಂದರ್ಭದಲ್ಲಿ ಹೇಳಬೇಕಿದ್ರೆ, ಸೋಮೇಶ್ವರ, ಅದೇ ರೀತಿ ಉಳ್ಳಾಲ, ಕೋಟೆಕಾರ್, ಈ ಎಲ್ಲ 3 ಪ್ರದೇಶಗಳು ಕೂಡ ಜೋಡಣೆ ಆಗುವಂಥ ಪ್ರದೇಶ. ಈ ಜಾಗದಲ್ಲಿ ಇನ್ನಷ್ಟು 100ಕ್ಕಿಂತ ಹೆಚ್ಚು ವಕೀಲರು ಇದ್ದಾರೆ, ಬ್ಯಾಂಕಿನಲ್ಲಿದ್ದವರು ಕೂಡ ಇದ್ದಾರೆ. ಆದರೂ ಕೂಡ ಸಮಾಜ ಸೇವೆಯಲ್ಲಿ ತೊಡಗಬೇಕಿದ್ರೆ, ನನ್ನಿಂದ ಏನಾದರೂ ಸಮಾಜಕ್ಕೆ ಕೊಡಬೇಕಿದ್ರೆ, ಕಾನೂನು ಸಲಹೆ ಒಂದು ಆಫೀಸ್ ಮಾಡಬೇಕಿದ್ರೆ ಆ ಆಲೋಚನೆ ಬಂದದವರಿಗೆ 30 ವರ್ಷಕ್ಕಿಂತ ಮುಂಚೆ ಅಂತ ಹೇಳಿದರು. ಆ 30 ವರ್ಷಕ್ಕಿಂತ ಮುಂದೆ ಆಲೋಚನೆ ಮಾಡಿದಂತೂ ಈಗ ಫಲಕಾರಿ ಆಗಬೇಕಿದ್ರೆ ಅದೆಲ್ಲರ ನಮ್ಮೆಲ್ಲರ ಭಾಗ್ಯ, ಆ ದೇವರ ದಯೆ ಅಂತೇಳಿ ಅನಿಸ್ತಾ ಇದೆ. ಈ ಸಂದರ್ಭದಲ್ಲಿ ನಾವು ನೋಡಬೇಕಿದ್ರೆ, ಅವರು ಹೇಳಿದರು ಇನ್ನಷ್ಟು 2020ಕ್ಕೆ 2020ಕ್ಕೆ ನಮ್ಮೆಲ್ಲ ಮಹಿಳೆಯರು ಮುಂದೆ ಬರಬೇಕೆನ್ನುವ ಮಾತನ್ನ ಇಡೀ ದೇಶದಾದ್ಯಂತ ಹೇಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಕೂಡ ಇವತ್ತಿನ ಸಭೆಯಲ್ಲಿ ಮಹಿಳೆಯರು ಹೆಚ್ಚಾಗಿ ಕಾಣ್ತಾ ಇದ್ದಾರೆ. ನಾವು ಕಾನೂನು ಸಲಹೆಯನ್ನು ಈಗ ನಾವು ಕೂಡ ಎಲ್ಲರೂ ಕೂಡ ಎಲ್ಲವನ್ನು ಅರಿತಿದ್ದೇವೆ ಹೇಳಲಿಕ್ಕಿಲ್ಲ. ಆದರೆ ನಾವು ಹೀಗೆ ಮಾತಾಡುವುದಕ್ಕೂ ಕಾನೂನಲ್ಲಿರುವಂತಹ ರೀತಿ ನಿಯಮಕ್ಕೂ ತುಂಬ ವ್ಯತ್ಯಾಸಗಳಿದೆ. ಯಾಕೆಂತ ಹೇಳಿದ್ರೆ, ಒಂದು ಸಂದರ್ಭದಲ್ಲಿ ಯಾವುದೇ ಒಂದು ಮಾತುಕತೆ, ಜಗಳ ಏನಾದರೂ ಆಗಿದ್ರೆ ನಮಗೆ ಕೂಡ ಗೊತ್ತಿರುವುದಿಲ್ಲ. ಆ ಕಾನೂನಲ್ಲಿ ಅದರ ಯಾಕೆ ಬೇರೆ ಇರ್ತದೆ, ಅದನ್ನು ಯಾವ ರೀತಿಯಲ್ಲಿ ಮಾಡಬೇಕು, ಯಾವ ರೀತಿಯಲ್ಲಿ ಮಾತಾಡಿದ್ರೆ ಯಾವ ರೀತಿಯಲ್ಲಿ ಆಗ್ತದೆ ಅನ್ನುವ ಸಲಹೆಯನ್ನು ಕೂಡ ಅವರಲ್ಲಿ ಕೇಳ್ಬೋದು. ಈಗ ಜಾಗದ ಸಮಸ್ಯೆ ಇರ್ತದೆ, ಎಷ್ಟಾ ಕಡೆ ಜಾಗಗಳು ಪಾಡು ಬಿದ್ದಾಗಿದೆ, ಆದರೆ ಹಿರಿಯವರಿಲ್ಲ, ಕಿರಿಯವರಿಲ್ಲ, ಯಾರಿಲ್ಲ.
ಅದನ್ನು ಕೇಳುವವರಿಲ್ಲ. ಅವರ ಒಂದು ಯಾರಾದರೂ ಒಂದು ಪುಟಾಣಿ ಮಗು ಬಂದು ಕೇಳಿದರೆ ಆ ಸಲಹೆಯನ್ನು ಕೇಳಬೇಕಿದ್ರೆ ಕೆ ಸಿ ನಾರಾಯಣ ಹತ್ರ ಕೇಳ್ಬೋದು. ಅದೇ ರೀತಿ ಯಾವುದೇ ಒಂದು ಈ ಸೋಮೇಶ್ವರದಲ್ಲಿ ಯಾವುದೇ ಒಂದು ಸಲಹೆಗಳನ್ನು ಹೇಳಬೇಕಿದ್ರೆ ನಾವು ಶಿವಶಕ್ತಿ ನಗರದಲ್ಲಿ ಅತಿ ಹೆಚ್ಚು ಅನುಭವಸ್ಥರಿದ್ದಾರೆ ಅಂತ ಹೇಳಲಿಕ್ಕೆ ನಾನು ತುಂಬ ಇಷ್ಟಪಡ್ತಾ ಇದ್ದೇನೆ. ಪಣಿಕರಾಗಲಿ, ವಸುಗೋಪಾಲರಾಗಲಿ ತುಂಬ ಜನ ಇದ್ದಾರೆ. ನಾನು ನಿರಂತರವಾಗಿ 7 ವರ್ಷದಲ್ಲಿ ನಾನೊಂದು ಸೋಮೇಶ್ವರ ಈ ಪರಿಸರದಲ್ಲಿ ಇರಬೇಕಿದ್ರೆ ಅವರ ಹತ್ರ ನಿರಂತರ ಸಲಹೆಗಳನ್ನು ಕೇಳ್ತಾ ಇದ್ದೇವೆ. ಆದರೆ ಆ ಸಲಹೆ ಕೊಟ್ಟಾಗ ಕೆಲವು ಸರಿ ನಾವು ಹೇಳ್ತೇವೆ, ವೇದಿಕೆಯಲ್ಲಿ ಕೂಡ ಹೇಳ್ತೇವೆ, ಯಾವುದನ್ನು ಬೇಕು ಅದನ್ನು ತಗೊಳ್ಳಿ, ಯಾವುದನ್ನು ಬೇಡ ಅದನ್ನು ಬಿಡಿ ಅಂತೇಳಿ. ಆದರೆ ಇಲ್ಲಿ ಕೇಳುವ ಮಾತುಗಳನ್ನೆಲ್ಲವನ್ನ ನಾವು ತಗೊಳ್ಳಿಕ್ಕೆ ಇಷ್ಟಪಡಲಿಕ್ಕೆ ಆಗ್ತದೆ. ಯಾಕೆಂದರೆ ಅನುಭವದ ಮಾತು, ಕೆಲವು ಮಾತುಗಳನ್ನು ಹೀಗೆ ಮಾಡಿದರೆ ಹೀಗೆ, ಅದು ಸರಿ ಇಲ್ಲ, ಅದನ್ನು ಸರಿ ಮಾಡಿಸಬೇಕು ಎನ್ನುವ ಮಾತನ್ನು ನಿರಂತರವಾಗಿ ನಮಗೆ ಹೇಳುವಂಥ ಒಂದು ಮಾರ್ಗದರ್ಶಕರು. ಅದೇ ರೀತಿ ಇನ್ನು ಮುಂದೆ ಕೂಡ ಈ ಒಂದು ಸಲಹಾ ಕಚೇರಿ ಏನಿದೆ, ಕಾನೂನು ಸಲಹಾ ಕಚೇರಿ ಏನಿದೆ, ಎಲ್ಲರೂ ಕೂಡ ಅದನ್ನು ಸದುಪಯೋಗ ಪಡೆಯೋಣ, ಎಲ್ಲರೂ ಕೂಡ ಅದಕ್ಕೆ ಸಹಕಾರ ಕೊಡಲಿ. ಕೆ ಸಿ ನಾರಾಯಣರವರ ಎಲ್ಲ ಕುಟುಂಬಸ್ಥರಿಗೆ, ಅದೇ ರೀತಿ ನಮಗೆಲ್ಲರಿಗೂ ಕೂಡ ನಾನು ಅವರ ಕಚೇರಿಗೆ ಆರಂಭದ ಚೆನ್ನಾಗಿ ಕೆಲಸ ಮಾಡಿದವರು ಮಾಜಿ ಜಿಲ್ಲಾ ಧಾರ್ಮಿಕ ಸೇವೆ ಸಲ್ಲಿಸಿದವರು ಶ್ರೀಯುತ ಕೃಷ್ಣ ಗಟ್ಟಿ ಅವರು ತಮ್ಮ ಚುಟುಕಿನ ಸಂದೇಶವನ್ನು. ಪ್ರಪ್ರಥಮವಾಗಿ ಕಾರ್ಯಕ್ರಮವನ್ನು ನೋಡಲು ಮತ್ತು ಕೇಳಲು ತುಂಬ ಸಂತೋಷ ಆಗ್ತದೆ. ಕೆ ಸಿ ನಾರಾಯಣ ಅಂದರೆ ಒಂದು ಬಹುಮುಖ ಪ್ರತಿಭೆ ಅಂತ ಹೇಳ್ಬೋದು, ತಪ್ಪಾಗಲಿಕ್ಕಿಲ್ಲ. ಅಂಥ ಒಂದು ವ್ಯಕ್ತಿ ಈ ತನ್ನ ಜೀವನದಲ್ಲಿ ಯಾವ ರೀತಿ ಅವರು ಕಲಿತ ವಿದ್ಯೆಯಿಂದ ಹಿಡಿದು ತನ್ನ ಜೀವನವನ್ನು ಯಾವ ರೀತಿ ಸಾಗಿಸ್ತಾ ಇದ್ದಾರೆ ಅಂತ ಹೇಳಿದರೆ ಅದನ್ನು ನಾವು ತಿಳಿಯಬೇಕಾಗ್ತದೆ. ಇವರು 10 ವರ್ಷ ಭಾರತದ ಇಂಡಿಯನ್ ಆರ್ಮಿಯಲ್ಲಿ ಸೇವೆ ಸಲ್ಲಿಸಿ ಆಮೇಲೆ ಸಲ್ಲಿಸಿ ಮುಗಿಸಿ ಬಂದು ಪುನಃ ತಮ್ಮ ವಿದ್ಯಾಭ್ಯಾಸವನ್ನು ಕಂಟಿನ್ಯೂ ಮಾಡಿ ಸ್ಟೇಟ್ ಬ್ಯಾಂಕಲ್ಲಿ ಮ್ಯಾನೇಜರ್ ಆದರು. ಆಮೇಲೆ ಲಯನ್ಸ್ನಲ್ಲಿ ಕಾರ್ಯಕ್ರಮದಲ್ಲಿ ಲಯನ್ಸ್ ಸದಸ್ಯರಾಗಿ, ಅಧ್ಯಕ್ಷರಾಗಿ ಎಲ್ಲ ಕಾರ್ಯಕ್ರಮ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳಲಾಗಿದ್ದಾರೆ. ಪ್ರತಿಯೊಂದು ಜಾಗದಲ್ಲಿ ಸೋಮೇಶ್ವರದಲ್ಲಿ ಬಂದು ಶಿವಶಕ್ತಿ ನಗರದಲ್ಲಿ ಒಂದು ಮನೆ ಕಟ್ಟಿ, ಮನೆ ಕಟ್ಟುವಾಗ ಅವರು ಒಂದು ಮನುಷ್ಯನ ವ್ಯಕ್ತಿತ್ವ ಅಂದರೆ ಆ ಜಾಗ ಯಾರಿಗೂ ಬೇಡಾದ ಸಮಯದಲ್ಲಿ ಎಲ್ಲ ಕಲ್ಲು ಮಿಲ್ಲು ಎಲ್ಲ ಎಲ್ಲಿತ್ತು, ಹೋಗ್ಲಿಕ್ಕೆ ಆಗೋದಿಲ್ಲ. ಮಳೆ ಬಂದರೆ ಅಲ್ಲಿಗೆ ಇದಾಗಿತ್ತು. ಅದನ್ನು ಸಚಿವರ ಮುಖಾಂತರ ಅದಕ್ಕೊಂದು 8 ಲಕ್ಷ ರೂಪಾಯಿಯ ರೋಡಿಗೆ ಅನುದಾನ ಇಟ್ಟು ಅದನ್ನು ಉದ್ಘಾಟನೆ ಮಾಡಿಬಿಟ್ಟು ನಾನೇ. ಯಾಕೆಂದ್ರೆ ನನಗೆ ಈ ಮಾತನ್ನು ಹೇಳ್ತಂದರೆ ನಾನೇ ಹಿಡಿದ ಕೈಯನ್ನು ಬಿಡೋದಿಲ್ಲ. ಒಂದು ಸಾಧನೆ ಮಾಡಿದರೆ ಅದು ಸಾಧಿಸಲೇಬೇಕು ಅವರಿಗೆ. ಹಾಗೆ ಬೆಳೆದಂಥ ಒಂದು ವ್ಯಕ್ತಿ. ನನಗೆ ತುಂಬ ಖುಷಿಯಾಯಿತು. ಒಂದು ಸಲ ಒಂದು ಲಾಯರ್ ಆಫೀಸಿಗೆ, ಮುಳಿಯರ ಆಫೀಸಿಗೆ ನಾನು ಹೋಗುವಾಗ ಕೆ ಸಿ ನಾರಾಯಣ ಟೈ ಎಲ್ಲ ಕಟ್ಟಿಕೊಂಡು ಲಾಯರ್ ವಿದ್ಯಾರ್ಥಿಗಳಲ್ಲಿ ನಿರತರಾಗಿದ್ದಾರೆ. ಅದಂತೂ ತುಂಬ ಸಂತೋಷ ಆಯಿತು. ನನಗೆ ಗೊತ್ತಿದೆ ಅವರು ಲಾಯರ್ ಮಾಡಿದ್ದಾರೆ ಅಂತ ಗೊತ್ತಿದ್ದು. ಆಫೀಸಿನಲ್ಲಿ ಅವರೊಟ್ಟಿಗೆ ಕೆಲಸ ಮಾಡ್ತಿದ್ದರು. ನಾನು ಆಗಲೇ ಅಲಕ್ಷೆ ಮಾಡಿದೆ. ಅದು ಒಳ್ಳೆಯದು ಮಾತ್ರ ಅಲ್ಲ, ಅವರಲ್ಲಿ ಇರುವ ಪ್ರತಿಯೊಂದು ಅವರ ಮಾತಾಡುವ, ಅವರ ಮನಸ್ಸಿನಲ್ಲಿರುವ ಎಲ್ಲ ಅವರ ಒಳ್ಳೆಯ ಗುಣಗಳು ಅದು ಯಾವ ರೀತಿಯಲ್ಲಿ ಇದೆ ಅಂತಂದರೆ ಅವ್ರು ನೋಡುವಾಗಲೇ ಒಂದು ಅಟ್ರಾಕ್ಷನ್ ಆಗಿ ಮನುಷ್ಯರು ನಗುನಗೂ ಮಾತಾಡ್ತಾರೆ. ಮತ್ತು ಈ ನ್ಯಾಯದ ಬಗ್ಗೆ ಒಂದು ಇಷ್ಟು ಕೆಲಸ ಮಾಡಿ ಮಂಗಳೂರಿಂದ ಹೋಗಿ ಬರೋದು, ಅಲ್ಲೆಲ್ಲ ವಾದ ಮಾಡಲಿಕ್ಕೆ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಕೋಟೆಗಾರ, ತಲಪಾಡಿ, ಸೋಮೇಶ್ವರ ಈ ಪರಿಸ್ಥಿತಿ ನಿಜವಾಗಿ ಅಗತ್ಯ ಒಂದು ಆಫೀಸ್ ಆಗಬೇಕಿತ್ತು. ಆದರೆ ಅವರು ಏನೋ ದೇವರು ಬುದ್ಧಿ ಕೊಟ್ಟಿದ್ದಾರೆ. ನಾನು ಆಗಲೂ ಮೊನ್ನೆ ಹೇಳಿದೆ, ನಮ್ಮ ತುಂಬ ಲಾಯರ್ಗಳನ್ನು ನಾವು ಮಂಗಳೂರಿಗೆ ಕಾಂಟ್ಯಾಕ್ಟ್ ಮಾಡಿ ಅವರೆಲ್ಲ ಕಳಿಸೋದು, ಹೆಸರು ಹೇಳೋದು, ಅಲ್ಲಿ ಕಳಿಸೋದು, ಇಂಥ ಕೇಸು ಇಂಥದ್ದು ಏನು ಸಹಾಯ ಮಾಡಿ ಅಂತ ಕಳಿಸೋದು. ಈಗಂತೂ ನಮಗೆ ತುಂಬ ಖುಷಿಯಾಯಿತು. ನಮ್ಮ ಹತ್ತಿರದಲ್ಲಿ ಮನೆಯಲ್ಲಿ ಸೋಮೇಶ್ವರ ನಮ್ಮ ಗ್ರಾಮದಲ್ಲಿ ಅವರೊಂದು ಕಾರ್ಯಾಲಯವನ್ನು ಓಪನ್ ಮಾಡಿದ್ದಾರೆ. ಅದರಲ್ಲಿ ಎಲ್ಲರ ಜನಗಳು, ಯಾಕೆ ನಾನು ಹೇಳ್ತಂದರೆ ಮಂಗಳೂರಿಗೆ ಒಂದು ಕೇಸನ್ನು ತೆಗೆದುಕೊಂಡ್ರೆ ಫಸ್ಟ್ 25,000 ಕೊಡಿ ಅಂತ ಹೇಳ್ತಾರೆ. ಅದು ಯಾವ ಕಾಲಮು, ಯಾವ ಆ್ಯಕ್ಟ್ರಿ, ಯಾವ ಕಾನೂನಲ್ಲಿ ಏನಿದೆ ಅಂತ ಹೇಳೋದಿಲ್ಲ. ಅದೊಂದು ದೊಡ್ಡ ವ್ಯಾಪಾರವಾಗಿ ಹೋಗಿದೆ. ಈಗಿರುವಾಗ ನಮಗೆ ಒಂದು ಹತ್ತಿರದಲ್ಲಿ ನಮ್ಮ ಕಷ್ಟ ಸುಖವನ್ನು ತಿಳಿದಂಥ ಒಂದು ವ್ಯಕ್ತಿ ಬಂದು ಅವರ ಕಷ್ಟವನ್ನು ಒಂದು ಜಾಗದ ವಿಷಯದಲ್ಲಿ ಆಗಲಿ, ಬೇರೆ ಏನೇ ಒಂದು ಕಾನೂನಲ್ಲಿ ಏನೇ ಅದು ಬೇಕಾದರೆ ಅವರಲ್ಲಿ ಇಲ್ಲಿ ಬಂದು ಕೇಳ್ಬೋದು. ಅವರು ಅದಕ್ಕೂ ಕೂಡ ಅವರು ಸಹಾಯ ಮಾಡುವ ಒಂದು ವ್ಯಕ್ತಿತ್ವ ಇರುವಂಥ ಮನುಷ್ಯ. ಹಾಗಿರುವಾಗ ಈ ನಾರಾಯಣರು ಈ ಮಾಡಿದಂಥ ಈ ಒಂದು ಆಫೀಸ್ ಅದು ನಿರಂತರವಾಗಿ ಅಲ್ಲಿ ಜನಗಳು ಬಂದು ಅವರಿಂದ ಒಳ್ಳೆಯ ಅನುಭವವನ್ನು ಪಡೆದು ಎಲ್ಲರಿಗೂ ಅದರಿಂದ ಪ್ರಯೋಜನ ಆಗಿ ಇನ್ನು ಮುಂದೆ ಅವರು ಸಮಾಜ ಸೇವೆಯಲ್ಲಿ ಇನ್ನೂ ತನ್ನ ಕೆಲಸವನ್ನು ಮಾಡಿಕೊಂಡು ಇರಬೇಕಂತ ದೇವರಲ್ಲಿ. ಯುವಕರೆಲ್ಲ ಹೇಳ್ತಿದ್ದಾರೆ ಕೆಲಸ ಇಲ್ಲ ಅಂತೇಳಿ. ರಿಟೈರ್ಮೆಂಟ್ ಆದವರಿಗೂ ಕೆಲಸ ಇದೆ ಅಂತೇಳಿ ತೋರಿಸಿಕೊಟ್ಟಿದ್ದಾರೆ. ಅಂದರೆ ಯುವಕರಿಗೆ ಮಾದರಿಯಾಗಿದ್ದಾರೆ. ನಾನು ನನ್ನ ಕಾಲೇಜಿಗೆ ಇವರನ್ನು ಗೆಸ್ಟ್ ಆಗಿ ಕರೆದಿದ್ದೆ. ನಾನು ಯಾವುದೇ ದಾನಿಯನ್ನು ನನ್ನ ಕಾಲೇಜ್, ದೊಡ್ಡ ದೊಡ್ಡ ಡೋನರ್ಸನ್ನು ನನ್ನ ಕಾಲೇಜಿಗೆ ಗೆಸ್ಟ್ ಆಗಿ ಕರೆಯುವುದಿಲ್ಲ. ಝೀರೋದಿಂದ ಯಾರು ಹೀರೋ ಆಗಿದ್ದಾರೆ ಮತ್ತು
ವಿದ್ಯಾರ್ಥಿಗಳಿಗೆ ಯಾವುದು ಆದರ್ಶಪ್ರಾಯರಿದ್ದಾರೆ ಅಂಥವ್ರನ್ನು ಮಾತ್ರ ಗೆಸ್ಟ್ ಕರೆಯೋದು. 1 ಪೈಸೆ ನಾವು ಯಾವುದೇ ಗೆಸ್ಟ್ ಕರೆದ್ರೆ ದುಡ್ಡು ತಗೊಳ್ಳೋದಿಲ್ಲ. ಇವರನ್ನು ಕರೆದದ್ದು ಯಾಕಂತ ಹೇಳಿದರೆ ವಿದ್ಯಾರ್ಥಿಗಳು ನಮ್ಮ ಮಕ್ಕಳು ಕೂಡ ಇರ್ಬೋದು. ನನ್ನ ಮಗಳಲ್ಲಿ ಕೂಡ ಹೇಳಲಿಕ್ಕೆ ಉಂಟು. ಯಾಕಂದರೆ ನನ್ನ ಮಗಳ ಕ್ಲಾಸ್ಮೇಟ್ನ ಅಪ್ಪನೂ ಅಷ್ಟೇ, ಅವರ ಶ್ರೀಮತಿ ಕುಮಾರಿ ಮೇಡಮ್ ಅವರು ನಮಗೆ ಒಂದು ಸಹೋದರ ಇದ್ದಂತೆ. ನಾನು BA ಮಾಡಬೇಕಿದ್ರೆ ಅವರು NSS ಆಫೀಸಲ್ಲಿ ಕೆಲಸದಲ್ಲಿದ್ದರು. ಅವತ್ತು ನಮಗೆ ತುಂಬ ಮಾರ್ಗದರ್ಶನ ನೀಡ್ತಿದ್ರು. ಅದರಿಂದ ತುಂಬ ಆತ್ಮೀಯರು ಅವರು, ನಮ್ಮ ಕುಟುಂಬದ ಮಿತ್ರರಿದ್ದಾಗೆ. ಅವರ ಒಂದು ಆದರ್ಶಗಳನ್ನು ವಿದ್ಯಾರ್ಥಿಗಳಿಗೆ ಹೇಳಬೇಕು, ಇವತ್ತಿನ ಯುವಜನತೆಗೆ ಹೇಳಬೇಕು. ಇಲ್ಲಿ ನೋಡಿದರೆ ಎಲ್ಲರೂ ಯುವಕರು ಏನೇನೋ ಓದಿ ಕೆಲಸ ಇಲ್ಲ ಅಂತ ಹೇಳ್ತಾರೆ. ಕೆಲಸ ಮಾಡುವವರಿಗೆ ಮನಸ್ಸಿದ್ದರೆ ಮಾರ್ಗ ಎಂಬುದಕ್ಕೆ ಉದಾಹರಣೆ KC ನಾರಾಯಣರವರು. ಹಾಗೆಯೇ ಧೈರ್ಯಕ್ಕೆ ಕೂಡ ಅವರೇ. ಈ ಏಜಿನಲ್ಲಿ ಆಫೀಸ್ ಮಾಡಿಕೊಂಡು ನಾನೊಂದು ಲಾಯರ್ ಆಗ್ತೇನೆ ಎಂಬ ಧೈರ್ಯ, ಆ ಧೈರ್ಯದಿಂದ ಯಾರು ನುಗ್ತಾರ, ಮನಸ್ಸು ಮತ್ತು ಧೈರ್ಯ ಎರಡನ್ನೂ ಹೊಂದಿದಂಥ KC ನಾರಾಯಣ್ ನನ್ನನ್ನು ಕರೆದಿದ್ದಾರೆ, ನನ್ನ ಬಗ್ಗೆ ಹೊಗಳಿದ್ದಾರೆ. ನಾನೊಬ್ಬ ಸಾಮಾನ್ಯ ಮನುಷ್ಯ, ಹಳ್ಳಿಯಿಂದ ಬಂದವನು, ಬಂಟ್ವಾಳ ತಾಲೂಕಿನ ತೆಂಕಕಜಿಕರು ಗ್ರಾಮ, ಅತ್ಯಂತ ಕುಗ್ರಾಮ ಗ್ರಾಮದಿಂದ ಬಂದದ್ದು. ನಿಮ್ಮ ಊರಿಗೆ ನಾನು ಒಬ್ಬ ಅಳಿಯನಿದ್ದಾಗಿ, ನನ್ನ ಹೆಂಡತಿ ಇದೇ ಊರಿನವಳು, ಆದರೆ ನನ್ನನ್ನು ಅಳಿಯನಾಗಿ ನೋಡಲಿಲ್ಲ, ಈ ಊರಿನ ಮಗನಾಗಿ ನೋಡಿದ್ದೀರಾ. ನಿಮ್ಮೆಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸಿ. ಈ ದಿನ ನಮ್ಮ ಸೋಮೇಶ್ವರ ಪರಿಸರದಲ್ಲಿ ಅಂದರೆ ಸೋಮೇಶ್ವರ ಏನು ಬೆಳವಣಿಗೆ ಆಗ್ತಾ ಇದೆ, ಅಭಿವೃದ್ಧಿ ಹೊಂದ್ತಾ ಇದೆ. ಸೋಮೇಶ್ವರ ಗ್ರಾಮ ಅಂತಕ್ಕಂಥದ್ದು ಸೋಮೇಶ್ವರ ಪುರಸಭೆಯಾಗಿ ಏನು ಮೇಲ್ದರ್ಜೆಗೆ ಏರಿದೆ. ಅದೇ ರೀತಿ ನಮ್ಮ ಸೋಮೇಶ್ವರ ದೇವಸ್ಥಾನ ನೋಡಿದಾಗ ಅನೇಕ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆ. ಇದೇನು ತೋರಿಸ್ತಾ ಇದೆ ಅಂತ ಹೇಳಿದ್ರೆ ಸೋಮೇಶ್ವರ ಗ್ರಾಮ ಅಭಿವೃದ್ಧಿ ಹೊಂದ್ತಾ ಇದೆ ಅಂತಕ್ಕಂಥದ್ದು. ಅಂಥ ಈ ಒಂದು ಗ್ರಾಮದಲ್ಲಿ ನಮ್ಮ ಆತ್ಮೀಯರು ಶ್ರೀಯುತ ನಾರಾಯಣನವರು ಈ ಕಾನೂನು ಸಲಹೆ ಒಂದು ಆಫೀಸನ್ನು ಮಾಡಿರ್ತಕ್ಕಂಥದ್ದು ಅಭಿನಂದನೀಯವಾದಂಥ ಕೆಲಸ ಅಂತ ನಾನು ಹೇಳ್ತೇನೆ. ಇವತ್ತು ಜನರು ಬುದ್ಧಿವಂತರಾಗ್ತಾ ಇದ್ದಾರೆ. ಜೊತೆಗೆ ಆ ಬುದ್ಧಿವಂತಿಕೆ ಅಂತಕ್ಕಂಥದ್ರಿಂದಾಗಿ ಇನ್ನೊಬ್ಬರಿಗೆ ತೊಂದರೆ ಆಗ್ತಾ ಇರ್ತಕ್ಕಂಥದ್ದು, ಅಂದರೆ ಇನ್ನೊಬ್ಬರಿಗೆ ಅನ್ಯಾಯ ಮಾಡ್ತಕ್ಕಂಥದ್ದು ನಡೀತಾ ಇರ್ಬೋದು, ಅಥವಾ ಸ್ವತಃ ಅವರೇ ಅನ್ಯಾಯಕ್ಕೊಳಗಾಗ್ತಾ ಇರ್ತಕ್ಕಂಥದ್ದಾಗಿರ್ಬೋದು. ನಾವು ಸಮಾಜದಲ್ಲಿ ನಾವು ಕಾಣ್ತಾ ಇದ್ದೇವೆ. ಅಂಥ ಅನ್ಯಾಯಕ್ಕೊಳಗಾದವರಿಗೆ ನ್ಯಾಯವನ್ನು ಒದಗಿಸ್ತಕ್ಕಂಥದ್ದು, ಅಥವಾ ಯಾರು ಅನ್ಯಾಯಕ್ಕೊಳಗಿದವರಿಗೆ ಉತ್ತಮವಾದಂಥ ನ್ಯಾಯವನ್ನು ಒದಗಿಸ್ತಕ್ಕಂಥ ಒಂದು ಕ್ಷೇತ್ರ ಅಂತಕ್ಕಂಥದ್ದರೆ ವಕೀಲ ವೃತ್ತಿ. ನ್ಯಾಯ ದೇವತೆಯ ಮಕ್ಕಳಾಗಿ ಅನ್ಯಾಯಕ್ಕೊಳಗಾದಂಥವರಿಗೆ ನ್ಯಾಯವನ್ನು ಒದಗಿಸ್ತಕ್ಕಂಥ ಕೆಲಸ ಶ್ರೇಷ್ಠವಾದಂಥ ಕೆಲಸ. ಅಂಥ ಶ್ರೇಷ್ಠವಾದಂಥ ಕೆಲಸದಲ್ಲಿ ನಾರಾಯಣನವರು ಈ ಒಂದು ಕ್ಷೇತ್ರದಲ್ಲಿ ಏನು ಕಾನೂನು ಸಲಹೆ ಕೇಂದ್ರವನ್ನು ಸ್ಥಾಪಿಸಿದ್ದಾರೆ, ಅದು ಸೋಮನಾಥ ದೇವರ ಕೃಪೆಯಿಂದ ಅದು ಒಳ್ಳೆಯ ಎಲ್ರಿಗೂ ಅನ್ಯಾಯಕ್ಕೊಳಗಾದವರಿಗೆ ನ್ಯಾಯವನ್ನು ದೊರಕಿಸಿಕೊಡಲಿ ಅಂತ ಹೇಳ್ತಾ ಅವರ ಈ ಕೆಲಸವನ್ನು ನಾವು ಮೆಚ್ಚಿಕೊಳ್ತಾ ಅವರಿಗೆ ಈ ಸೋಮನಾಥ ದೇವರು ಇನ್ನಷ್ಟು ಕೆಲಸಗಳನ್ನು ಮಾಡಲಿಕ್ಕೆ ಶಕ್ತಿಯನ್ನು ಒದಗಿಸಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಮಿಸ್ಟರ್ KC ನಾರಾಯಣ್ ಮತ್ತು ನನ್ನೊಳಗೆ ಭಾಳ ಹತ್ತಿರದ ಸಂಬಂಧವಿದೆ. ಒನ್ ಈಸ್ ವಿ ಬೋತ್ ವರ್ಕ್ಡ್ ಇನ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಈಗಲೂ ನಮ್ಮ ಅನ್ನದಾತ. ಐ ವರ್ಕ್ ಫಾರ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಫಾರ್ 40 years. ಅವರು ಸಾಧಾರಣ 10 ವರ್ಷ 28 ವರ್ಷವರೆಗೆ ಅವರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ವರ್ಕ್ ಮಾಡಿದ್ದಾರೆ. ದೆನ್ ಅದರ್ ಥಿಂಗ್ ಈಸ್ ದಟ್ ವಿ ಸ್ಟೇ ಹಿಯರ್ ಇನ್ ಸೋಮೇಶ್ವರ ಎಸ್ ಕ್ಲೋಸ್ ನೇಬರ್ಸ್. ಅವರ ಮನೆಗೂ ನನ್ನ ಮನೆಗೂ ಭಾಳ ಹತ್ತಿರ ದೂರವೇನಿಲ್ಲ. ಆ್ಯಂಡ್ ವಿ ಆರ್ ವೆರಿ ಫ್ಯಾಮಿಲಿ ಫ್ರೆಂಡ್ಸ್ ಇದ್ದಾಗೆ ದೇವೆ. ಆಗಾಗ ಮೀಟ್ ಆಗ್ತೇವೆ. ಪ್ರತಿಯೊಂದಕ್ಕೂ ನಾವು ಪರಸ್ಪರ ಮೀಟಾಗಿ ಸುಖ ದುಃಖಗಳನ್ನು ಎಕ್ಸ್ಚೇಂಜ್ ಮಾಡಿಕೊಳ್ಳುತ್ತಾ ಇದ್ದೇವೆ. KC ನಾರಾಯಣ್ ಅವರು ಸ್ಟೇಟ್ ಬ್ಯಾಂಕ್ ಸೇರುವಾಗ ಮೊದಲು ಮಿಲಿಟ್ರಿಯಲ್ಲಿದ್ದರು. ಹಿ ಸರ್ವ್ಡ್ ಇನ್ ಮಿಲಿಟ್ರಿ ಫಾರ್ ದ್ಯಾಟ್ ಟೆನ್ಯೂರ್, ಪರ್ಟಿಕ್ಯುಲರ್ ಟೆನ್ಯೂರ್. ದೆನ್ ಈ ಜಾಯಿಂಟ್ ಸ್ಟೇಟ್ ಬ್ಯಾಂಕ್ ಅಂಡ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಎಕ್ಸ್ ಸರ್ವಿಸ್ ಮೆನ್ ಅವರಿಗೆ ಒಂದು ರಿಸರ್ವ್ಡ್ ಸೀಟ್ಸ್ ಇರ್ತದೆ, ವೆದರ್ ಈಸ್ ಎನ್ ಆರ್ಮಿ, ನೇವಿ ಆರ್ ಮಿಲಿಟರಿ ಆರ್ ಏರ್ಫೋರ್ಸ್. ಹಾಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾವನ್ನು ಸೇರಿದರು KC ನಾರಾಯಣ್. ಐ ಕ್ಯಾನ್ ಟಾಕ್ ಫಾರ್ ಅವರ್ಸ್ ಟುಗೆದರ್ ಅಬೌಟ್ KC ನಾರಾಯಣ್. ಅಷ್ಟೆಲ್ಲ ನಾನು ಮಾತಾಡಲಿಕ್ಕೆ ಚುಟುಕಾಗಿ ಹೇಳ್ತೇನೆ. ಆ್ಯಂಡ್ KC ನಾರಾಯಣ್ ಅವರು ಹಿ ಕ್ವಾಲಿಫೈಡ್ ಹಿಮ್ಸೆಲ್ಫ್ ವೆರಿ ಕ್ವಿಕ್ಲಿ, getting through all these examinations, degrees such from A to Z. There are so many degrees behind him to his credit. One thing I would like to tell you, LLM, LLB, these are all great. ಇದೆಲ್ಲ what all he did, how he could do that? Only hard work. ಒಂದು ಗಾದೆ ಇದೆ,
ದೇರ್ ಇಸ್ ನೋ ಸಬ್ಸ್ಟಿಟ್ಯೂಟ್ ಫಾರ್ ಹಾರ್ಡ್ ವರ್ಕ್ ಅಂತ ಅದನ್ನು ತೋರಿಸಿಕೊಟ್ಟವರು ಕೆ ಸಿ ನಾರಾಯಣ್. ಹಗಲು ರಾತ್ರಿ ಎನ್ನದೆ ಅಷ್ಟೆಲ್ಲ ಓದಿ ಇಷ್ಟೆಲ್ಲ ಪರೀಕ್ಷೆಗಳಲ್ಲಿ ಪಾಸ್ ಆಗಬೇಕು. ಇಟ್ ಈಸ್ ನಾಟ್ ಎ ಸ್ಮಾಲ್ ಜಾಬ್ ಆರ್ ಸಮಥಿಂಗ್ ವೆರಿ ಸಿಲ್ಲಿ. ಇಟ್ ಈಸ್ ವೆರಿ ವೆರಿ ಹಾರ್ಡ್ ವರ್ಕಿಂಗ್. ಹಿ ಮಸ್ಟ್ ಹ್ಯಾವ್ ಪುಟ್ ಮೆನಿ ಇಯರ್ಸ್ ಆರ್ ಡೇಸ್ ಆಫ್ ಹಾರ್ಡ್ ವರ್ಕ್ ಇಂಟು ಇಷ್ಟು ಡಿಗ್ರೀಸ್ ಎಲ್ಲ ಪಡ್ಕೊಳ್ಬೇಕಿದೆ. ಅದರಲ್ಲಿ CAIB ಅಂತ ಒಂದು ಎಕ್ಸಾಮಿನೇಷನ್ ಇದೆ, ಅದು ನಿಮಗೆಲ್ಲರಿಗೆ ಯಾರಿಗೂ ಗೊತ್ತಿರಲಿಕ್ಕಿಲ್ಲ. ದ್ಯಾಟ್ ಈಸ್ ಮೆಂಟ್ ಫಾರ್ ಓನ್ಲಿ ಬ್ಯಾಂಕ್ ಎಂಪ್ಲಾಯೀಸ್. ಯಾರೇ ಬ್ಯಾಂಕ್ ಎಂಪ್ಲಾಯೀಸಿಗೆ ಅದು ಬ್ಯಾಂಕಿಂಗ್ ಎಕ್ಸಾಮ್. ಅದನ್ನು ಕೆಲವರಿಗೆ ಅದರ ಹೆಸರೇ ಗೊತ್ತಿಲ್ಲ. ಸರ್ಟಿಫೈಡ್ ಅಸೋಸಿಯೇಟ್ ಆಫ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕರ್ಸ್ ಅಂತ ಹೇಳ್ತಾರೆ. ಅದರ ಹೆಡ್ ಆಫೀಸ್ ಇರೋದು ಬಾಂಬೆಯಲ್ಲಿ. ಅದರಲ್ಲಿ ಪಾಸಾಗೋದು ಭಾರಿ ಕಡಿಮೆ. ಇಟ್ಸ್ ರಿಸಲ್ಟ್ಸ್ ಓನ್ಲಿ 8%. 100ರಲ್ಲಿ 8 ಮಂದಿಗೆ ಮಾತ್ರ ಅದರಲ್ಲಿ ಪಾಸಾಗಲಿಕ್ಕೆ ಆಗ್ತದೆ. ಅದರಲ್ಲಿ ಒಬ್ಬರು ಕೆ ಸಿ ನಾರಾಯಣ್. ನಾನು ಬೆಲ್ಗಾಮ್ನಲ್ಲಿದ್ದು ತುಂಬ ವರ್ಷ. ಐ ಸರ್ವ್ಡ್ ಇನ್ ಬೆಲ್ಗಾಮ್ ಇನ್ ವೇರಿಯಸ್ ಕೆಪಾಸಿಟೀಸ್. ಐ ಡಿಡ್ ಮೈ CIB ಇನ್ ಬೆಲ್ಗಾಮ್. ನಮಗೊಬ್ಬರು ಹೆಡ್ ಕ್ಲಾರ್ಕ್ ಇದ್ದರು. ಅವ್ರು ನಮ್ಮನ್ನು ಯಾವಾಗಲೂ ಬೈತಾ ಇದ್ದರು. ನೀವು ನೀವು ಮಂಗಳೂರಿಂದ ಬಂದಿದ್ದೀರಿ, ಉಡುಪಿ ಅಂತ ನಮ್ಮನ್ನು ಕರೆಯೋದು. ಮ್ಯಾಂಗ್ಳೂರಿನವರು ಅಥವಾ ಸೌತ್ ಕನ್ನಡ ಅಂತ ಹೇಳಿ, ಮಂಗಳೂರಿನವರೆಲ್ಲ ಅಲ್ಲಿ ಬೆಲ್ಗಾಮ್ನಲ್ಲಿ ಹುಬ್ಳಿಯವರಿಗೆಲ್ಲ ಉಡುಪಿ ಇಲ್ಲಿ ಬಾರೋ, ಉಡುಪಿ ಇಲ್ಲಿ ಹೋಗು ಅಂತ. ನಮಗೆ ಒಂದು ರೀತಿ ಒಂದು ಮುಜುಗರ ಆಗ್ತಿತ್ತು. ಇವ್ರು ಯಾಕಪ್ಪ ನಮ್ಮನ್ನು ಉಡುಪಿ, ಅವರಿಗೆ ಬೇರೆ ಭಾಷೆನೇ ಬರೋದಿಲ್ಲ, ಬೆಲ್ಗಾಮ್ ಹುಬ್ಳಿಯವರನ್ನು ನಾನು ಹೇಳೋದು. ಹಾಗೆ ನಮ್ಮನ್ನೆಲ್ಲ ಕರೆದು ತುಂಬ ಛೇಡಿಸ್ತಿದ್ರು. ಏನು ನೀವು ಬ್ಯಾಂಕಿನ ಇದ್ದುಕೊಂಡು ಉಡುಪಿಯವರಾಗಿದ್ದು ಮ್ಯಾಂಗ್ಳೂರ್ನವರು ನಿಮಗೆ ಒಂದು ಯು ಡೋಂಟ್ ವಾಂಟ್ ಟು ಶೋ ಯುವರ್ ಗಟ್ಸ್, ಯು ಡೋಂಟ್ ವಾಂಟ್ ಟು ರೈಟ್ ಫಾರ್ CIBಗೆಲ್ಲ ನಮ್ಮನ್ನು ಒಂದು ರೀತಿಯಲ್ಲಿ ಕಿಟಲೆ ಕೊಡ್ತಿದ್ದರು. ನಮ್ಮ ಹೆಡ್ ಕ್ಲಾರ್ಕ್ ಅವರು MR ಮಯ್ಯ, ಅವರು ಕೂಡ ಸೌತ್ ಕನ್ನಡವರೇ. ನಾವಿಬ್ಬರು ಅಲ್ಲಿ ಬೆಲ್ಗಾಮ್ನದ್ದೆವು. ನಾನು ಮತ್ತು ಜಯಾನಂದ್ ಅಂತ. ಇಸ್ ಮೈ ಕ್ಲೋಸ್ ಫ್ರೆಂಡ್ ಹೂ ಡೈಡ್ ಒಂದು ಫ್ಯೂ ಡೇಸ್ ಬ್ಯಾಕ್. ಐ ಆಮ್ ಫೀಲಿಂಗ್ ಸೋ ಸಾರಿ ಫಾರ್ ಹಿಮ್. ದೆನ್ ದ್ಯಾಟ್ಸ್ ಅಬೌಟ್ his career. Then let me tell you about something about his second love or first love ಅಂತ ಇಟ್ಕೊಳ್ಳಿ. ಇಟ್ ಈಸ್ ಸೋಷಿಯಲ್ ವರ್ಕ್. ಅವರು ಸೋಷಿಯಲ್ ವರ್ಕ್ನಲ್ಲಿ ನೆವರ್ ಗಾಟ್ ಫೆಡ್ ಅಪ್ ಆಫ್ ಸೋಷಿಯಲ್ ವರ್ಕ್. ಎನಿಥಿಂಗ್ ಅಟ್ ಎನಿ ಟೈಮ್ ಯು ಕಾಲ್ ಹಿಮ್, ಯು ಇಸ್ ರೆಡಿ. ಹಿ ವಿಲ್ ಕಮ್ ಟು ಯು, ಟೇಕಿಂಗ್ ಯು ಟು ದಟ್ ಹಾಸ್ಪಿಟಲ್. ಹಿ ವುಡ್ ಡೂ ಇಟ್ ವಿದೌಟ್ ಲೂಸಿಂಗ್ ಎನಿ ಟೈಮ್. ಅಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗಿ ಡಾಕ್ಟರ್ ಹತ್ರ ಮಾತಾಡಿ, ಇವನ್ ಪೇ ಸಮ್ ಫ್ಯೂ chips also to whatever expenses that could arise then. ಅವರು ಹಾಸನದಲ್ಲಿದ್ದರು. ಆಗ ಅವರು ಬ್ಲಡ್ ಕೊಟ್ಟಿದ್ದಾರೆ ಸಂಬಡಿ ಟು ಎ ಫ್ರೆಂಡ್. ಹೂ ವಿಲ್ ಹ್ಯಾವ್ ದಟ್ ಅಂಥ ಗೆಸ್ಚರ್ ಯಾರಲ್ಲಿ ಇರ್ತದೆ? ಮತ್ತು ಬೇರೆ ಏನೇ ಆದರೂ ಒಂದು ಸೋಷಿಯಲ್ ಸರ್ವಿಸ್ ಅಂತ ಹಿ ನೆವರ್ ಸೇ ದಟ್ ಐ ವಿಲ್ ಸಿ ಅಂತ ಹೇಳೋದಿಲ್ಲ. ಇಮ್ಮಿಡಿಯೇಟ್ಲಿ ವಿಲ್ ಗೋ ವಿತ್ ಯು ಫಾರ್ ದ್ಯಾಟ್. Another thing I want, now he is the president of Rotary Club of some sector. There also you doing human services. ಬೇರೆ ಅವರು ಮಾಡಲಿಕ್ಕೆ ಸಾಧ್ಯವಿಲ್ಲದಕ್ಕಿಂತಲೂ ಹೆಚ್ಚಾಗಿ ಮಾಡುವ ಒಂದು ತಾಕತ್ತಿದ್ದ, ಆ ಗಟ್ಸ್ ಇದ್ದದ್ದು, ಆ ಫೋರ್ಸೈಟ್, ಆ ವಿಷನ್. ಯು ನೋ ವಾಟ್ ಈಸ್ ವಿಷನ್, ಅದೆಲ್ಲ ಇರೋದು ಮಿಸ್ಟರ್ ಕೆ ಸಿ ನಾರಾಯಣ್ ಅವರ ಹತ್ರ. ವಿ ಹ್ಯಾವ್ ಬಿನ್ ವೆರಿ ಕ್ಲೋಸ್ ಆ್ಯಂಡ್ ಐ ಡೋಂಟ್ ಹ್ಯಾವ್ ಟು ಸೇ ಎನಿ, ಐ ಕೆನಾಟ್ ಎಕ್ಸ್ಪ್ಲೈನ್ ದ ಇಸ್ ಫುಲ್ ಕ್ವಾಲಿಟೀಸ್ ಆ್ಯಸ್ ಎ ಲೀಡರ್ಶಿಪ್ ಕ್ವಾಲಿಟೀಸ್ ಎಲ್ಲ ನನಗೆ ಅಷ್ಟು ಹೇಳಿದರೂ ಕಡಿಮೆ. ಒನ್ ಮೋರ್ ಥಿಂಗ್ ಐ ವಾಂಟ್ ಟು ಟೆಲ್ ಯು ಇಸ್ ದಟ್ ನಮ್ಮಲ್ಲಿ ಶಿವಶಕ್ತಿ ನಗರ ಅಂತ ನಾವೊಂದು ವಿಯಗೊಟ್ಟೆ ಕಾಲನಿ. ಆ ಕಾಲೋನಿಯಲ್ಲಿ ವಿಯಗೊಟ್ಟೆ ಸೊಸೈಟಿ. ಆ ಸೊಸೈಟಿಯನ್ನು ಕನ್ಸೀವ್ ಮಾಡಿದ್ದು, ಆ ಐಡಿಯಾ ತಂದದ್ದು, ಅದನ್ನು ಫಾರ್ಮುಲೇಟ್ ಮಾಡಿದ್ದು ಅವರ ಟೈಮ್. ಹಿ ವಾಸ್ ಸೆಕ್ರೆಟರಿ ಫಾರ್ ಮೆನಿ ಇಯರ್ಸ್. ದೆನ್ ಹಿ ಬಿಕೇಮ್ ಪ್ರೆಸಿಡೆಂಟ್, ಆ್ಯಂಡ್ ಆಸ್ ಪ್ರೆಸಿಡೆಂಟ್ ಆಲ್ಸೋ ಹಿ ವರ್ಕ್ಡ್ ಫಾರ್ ದಿ ಸೊಸೈಟಿ ಫಾರ್ ಮೆನಿ ಇಯರ್ಸ್. ನೌ ಹಿ ಹ್ಯಾಸ್ opened his office as lawyer. I wish him all success, everything good, and a great deal of success in his career ahead. A few more words I'll tell you about lawyers, advocates job. ಕೆಲವರು ಹೇಳ್ತಾರೆ ಲಾಯರ್ಸ್ ಉದ್ಯೋಗ ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ. ಬಟ್ ಐ ಸೇ ಇಟ್ಸ್ ಲಾಯರ್ಸ್ ಜಾಬ್ ಇಸ್ ಒಳ್ಳೆ ಉತ್ಕೃಷ್ಟವಾದ ಒಂದು ಉದ್ಯೋಗ ಅಂತ ನನ್ನ ಎಣಿಕೆ. ಲಾಯರ್ಸ್ನಲ್ಲಿ ಯು ಕ್ಯಾನ್ ಗೋ ಟು ಎನಿ ಹೈಟ್ ವಿಚ್ ಸಮ್ಟೈಮ್ಸ್ ಪೀಪಲ್ ವಿಲ್ ನಾಟ್ ಅದನ್ನು ಅಪ್ರಿಷಿಯೇಟ್ ಮಾಡೋರು ಕಡಿಮೆ.
ಇನ್ನೊಂದು ವಿಷಯ ಅಂದರೆ ಲಾಯರ್ಸ್ ಜಾಬ್ ಈಸ್ ವೆರಿ ಈಸಿ. ನೋ, ಲಾಯರ್ಸ್ ಜಾಬ್ ಈಸ್ ನಾಟ್ ಈಸಿ. ಲಾಯರ್ಸ್ ಜಾಬ್ ತುಂಬ ಪ್ರಿಪೇರ್ ಮಾಡಬೇಕಾದ್ರೆ ತುಂಬ ಕಷ್ಟಪಡ್ತದೆ. ದರ್ ಬಿ ಇಷ್ಟು ದೊಡ್ಡ ದೊಡ್ಡ ಜರ್ನಲ್ಸ್ ಇರ್ತದೆ. ಆ ಜರ್ನಲ್ಸಲ್ಲೆಲ್ಲ ಓದಿಕೊಂಡು ಅದನ್ನು ಅರ್ಥ ಮಾಡಿಕೊಂಡು ನೆಕ್ಸ್ಟ್ ಡೇ ಇನ್ ದಿ ಕೋರ್ಟ್ ಹಾಲ್ ಯು ಹ್ಯಾವ್ ಟು ಪ್ರೆಸೆಂಟ್ ಅದನ್ನು ಪ್ರೆಸೆಂಟ್ ಕೇಸನ್ನು ಕಂಪೇರ್ ಮಾಡಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ. ಡೂ ಯು ಥಿಂಕ್ ದಟ್ ಇದೆಲ್ಲ ಇದು ಕಷ್ಟದ ಕೆಲಸ ಅಲ್ಲ ಅಂತ ತಿಳ್ಕೊಂಡು ಇದರಲ್ಲಿ ತುಂಬ ಕಷ್ಟಪಡಬೇಕಾಗಿದೆ. ಸೊ ಲಾಯರ್ಸ್ ಜಾಬ್ ಈಸ್ ಆಲ್ಸೋ ನಾಟ್ ಈಸಿ ಆ್ಯಂಡ್ ಆಲ್ ಪೀಪಲ್ ಕ್ಯಾನಾಟ್ ಶೈನ್ ಆ್ಯಸ್ ಲಾಯರ್ಸ್. ಆ್ಯಂಡ್ ಅನದರ್ ಥಿಂಗ್ ಐ ವಾಂಟ್ ಟು ಟೆಲ್ ಯೂಸ್ ಅಬೌಟ್ ಲಾಯರ್ಸ್, ಇಂಟೆಲಿಜೆನ್ಸ್ ಅಂತ ಒಂದಿರ್ತದಲ್ಲ, ಆ ಇಂಟೆಲಿಜೆನ್ಸ್ ಉಪಯೋಗ ಇಂಟೆಲಿಜೆನ್ಸ್ ಅಂದರೆ ಬುದ್ಧಿವಂತಿಕೆ. ಈ ಬುದ್ಧಿವಂತಿಕೆ ಹೆಚ್ಚು ಪ್ರಯೋಜನಕ್ಕೆ ಬರೋದು ಫಾರ್ ಲಾಯರ್ಸ್ ಇನ್ ದಿ ಕೋರ್ಟ್. ಯು ಮೇ ಬಿ an engineer, you may be a professor, sorry I am not lightening them, or any person, ಆದರೆ ಇಂಟೆಲಿಜೆನ್ಸಿನ ಹೆಚ್ಚು ಅಗತ್ಯ ಇರುವುದು ಲಾಯರ್ಸಿಗೆ. an engineer, PW engineer ಇರ್ಬೋದು, what he does, he comes out of his college, gets his job, becomes some senior, ದೆನ್ ಅದರ ಮತ್ತೆ ಕೆಲಸನೆಲ್ಲ ಜೂನಿಯರ್ಸ್ನ ಮಾಡಿಬಿಡ್ತಾರೆ. ಅದು ಮಾಡಿ ಇದು ಮಾಡಿ ಇವರು ಕೂತ್ಕೊಂಡು ಸೈನ್ ಮಾಡಿಬಿಟ್ರೆ ಆಯಿತು. ದೆನ್ ಅನದರ್ ಥಿಂಗ್ ಹಿ ಹ್ಯಾಸ್ ಟು ಡೂ ಆ್ಯಸ್ ಎ PW engineer ದಟ್ ಯಾರಾದರೂ MLA ಮಿನಿಸ್ಟರ್ ಇದ್ದರೆ ಅವರ ಹಿಂದೆ ಮುಂದೆ ತಿರುಗಿಕೊಂಡು ಆಯಿತು, ಈ ಬಿಕಮ್ಸ್ ಎ ಬಿಗ್ ಆಫೀಸರ್, ಗೌರ್ಮೆಂಟ್ ಆಫೀಸರ್. ಬಟ್ ಲಾಯರ್ಸ್ ಆರ್ ನಾಟ್ ಲೈಕ್. ಲಾಯರ್ಸ್ ಆದವರು ಯು ಹ್ಯಾವ್ ಟು ವರ್ಕ್ ಥ್ರೂ ಔಟ್ ಫ್ರಮ್ ದ ಡೇಟ್ ಯು ಜಾಯಿನ್ ದಿ as an advocate till you retire, you will have to keep working and working. ನನಗೆ ಕೂಡ ನನ್ನ ಒಬ್ಬರು ಫ್ರೆಂಡ್ ಇದ್ದರು, ಯು ಮಾಧವ ಅಂತ. ಅವರು ಕೂಡ ಲಾಯರ್ ಆಗಿದ್ದರು. 1 ವರ್ಷದ ಹಿಂದೆ ಅವರು ತೀರಿಕೊಂಡ್ರು. ಬಟ್ ಅವರು ಈಸ್ ವೆರಿ ಸೀನಿಯರ್ ಲಾಯರ್ ಆಗಿದ್ದರು, ಥರೋ ಜೆಂಟಲ್ಮೆನ್ ಆಗಿದ್ದರು. ಅವರು ಹೇಳ್ತಿದ್ರು ಹಿ ವಾಸ್ ಫೀಲಿಂಗ್ ವೆರಿ ಪ್ರೌಡ್ ಟು ಬಿ ಎ ಲಾಯರ್. ಅವ್ರು ಹೇಳ್ತಾ ಇದ್ರು ಐ ಆಮ್ ವೆರಿ ಪ್ರೌಡ್ ದಟ್ ಐ ಆಮ್ ಎ ಲಾಯರ್ ನಾವು. ಅವರು ಹಿ ಹ್ಯಾಸ್ ಕ್ರಿಯೇಟೆಡ್ ಸೆವರಲ್ ಜೂನಿಯರ್ಸ್ ಆಲ್ಸೋ, ದೇರ್ ಆಲ್ ಸ್ಯಾಲ್ಯೂಟಿಂಗ್ ಹಿಮ್ ಲೈಕ್ ಎನಿಥಿಂಗ್. ಇನ್ನೊಬ್ಬರು ಲಾಯರ್ ನನ್ನ ಫ್ರೆಂಡ್, ಅವರು ನನ್ನ ರಿಲೇಷನ್ ಕೂಡ. ಐ ಆಮ್ ಜಸ್ಟ್ ಟೆಲ್ಲಿಂಗ್ ಯು ಲೈಟರ್ ಬೀನ್. ಕಾಞಂಗಾಡಿನಲ್ಲಿ ಪುರುಷೋತ್ತಮ್, ಮಿಸ್ಟರ್ KC ನಾರಾಯಣ್ ನೋಸ್ ಹಿಮ್ ಪರ್ಹ್ಯಾಪ್ಸ್, ಪುರುಷೋತ್ತಮ್ ವಕೀಲರು. ಅವರು 2 ಸಲ MLA ಆಗಿದ್ದವರು, ಲಾಯರ್ ಆದರು. ಅವರು ಅದರ ಮೊದಲು ಗೌರ್ಮೆಂಟ್ ಕಾಲೇಜಿನಲ್ಲಿ BA ಮಾಡಿ, ಮೆಡ್ರಾಸ್ನಲ್ಲಿ BL ಮಾಡಿ ಮತ್ತೆ ಅವರು ಲಾಯರ್ ಆದರು. ಅವರು ಲಾಯರ್ ಆಗುವಂಥ ಮೊದಲು ಸಬ್ ರಿಜಿಸ್ಟರ್ ಆಗಿದ್ದರು. ಸ್ಟ್ರೇಟ್ ವೇ ಅವರು ಸಬ್ ರಿಜಿಸ್ಟರ್ ಆದರು. ಆದರೆ ಆ ಬಳಿಕ ಆ ಕೆಲಸವನ್ನು ಬಿಟ್ಟು ಅವರು ಮಾಡಿದರು, ಲಾಯರ್ ಆದರು. ಈ ಬಿಕೇಮ್ ಎ ವೆರಿ 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 ಸಕ್ಸಸ್ಫುಲ್ ಲಾಯರ್. ಮತ್ತು ಅವರಿಗೆ ತುಂಬ ಜೂನಿಯರ್ಸ್. ಒಂದು ದಿನ ರೀಸೆಂಟ್ಲಿ ಅವರು ತೀರಿಕೊಂಡರು. ಇಲ್ಲಿ ಕಾಞಂಗಾಡಿನಲ್ಲಿ ಅವರ ಆನರ್ನಲ್ಲಿ, ಇನ್ ಆನರ್ ಆಫ್ ದಟ್ ಪುರುಷೋತ್ತಮ್ ವಕೀಲರು, ದೇರ್ ವಾಸ್ ಎ ಡೇಸ್ ಫೆಲಿಸಿಟೇಷನ್ ಫಂಕ್ಷನ್. ಬೆಳಗ್ಗೆ ಸಾಧಾರಣ 10 ಗಂಟೆಯಿಂದ ರಾತ್ರಿ ಒಂದು 8 ಗಂಟೆವರೆಗೆ ಆ ಫಂಕ್ಷನ್ ಇದ್ದು ಎಲ್ಲರೂ ಅವರನ್ನು ಹೊಗಳಿದ್ದೆ. ಅವರ ಅಂತ ಲಾಯರ್. ಅವರು ಮಾರ್ಕ್ಸಿಸ್ಟ್ ಆಗಿದ್ದರು, ಆದರೆ ಅವರು ಬಹಳ ಸಾಫ್ಟಾಗಿ ಮಾತಾಡ್ತಿದ್ದರು. ಈ ವಾಸ್ ನಾಟ್ ಎಲ್ಲರಾಗೆ ಥ್ರೆಟನಿಂಗ್ ವರ್ಡ್ಸ್, ಈ ನೆವರ್ ಯೂಸ್ ಟು ಅಟರ್. ವೆರಿ ಸಾಫ್ಟಾಗಿ, ಒಂದು ಬಾಡಿ ಲ್ಯಾಂಗ್ವೇಜ್ ಇಲ್ಲದೆ ಹೀಗೆಲ್ಲ ಮಾತಾಡ್ತಿದ್ದು. ನಾವು ತಿಳ್ಕೊಳ್ತದೆ ಲಾಯರ್ಸ್ ವಿಲ್ ಹ್ಯಾವ್ ಟು ಸ್ಪೀಕ್ ತುಂಬ ಅಂತ. ಈ ನೆವರ್ ಯೂಸ್ ಟು ಸ್ಪೀಕ್ ವೆರಿ long. And then finally, if you go to the countrywide, we have great lawyers who ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದವರೆಲ್ಲ ಲಾಯರ್ಸೇ. ಜವಾಹರ್ಲಾಲ್ ನೆಹರು, ಡಾಕ್ಟರ್ ರಾಜೇಂದ್ರ ಪ್ರಸಾದ್, ವಲ್ಲಭಾಯ್ ಪಟೇಲ್. ದೇರ್ ಆರ್ ಸೋ ಮೆನಿ ಲಾಯರ್ಸ್ ಹೂ ಬ್ರಾಟ್ ಫೋರ್ಟ್ ಅಗೇನ್ಸ್ಟ್ ಬ್ರಿಟಿಷ್ ಆ್ಯಂಡ್ ನಮಗೆ ಫ್ರೀಡಮ್ ತಂದ ಆ ಮಹಾಮಾವಲಿ ಎಲ್ಲರೂ ಲಾಯರ್ಸ್. ಸೊ ಫೈನಲಿ ವಾಟ್ ಐ ಔಟ್ ಟು ಸೇ ಇಸ್ ದಟ್ ನಾರಾಯಣ್ ಚೂಸ್ ಮಾಡಿದ ಕೆಲಸ ಬಹಳ ಉತ್ಕೃಷ್ಟವಾದ ಕೆಲಸ, ಲಾಯರ್ಸ್ ಜಾಬ್. ಆ್ಯಂಡ್ ಲೆಟ್ ದೇರ್ ಬಿ ಆಲ್ ಲಕ್ನೆಸ್, ಎವ್ರಿಥಿಂಗ್ ಗುಡ್ ಇನ್ ಇಸ್ ಕರಿಯರ್ ಎಸ್ ಲಾಯರ್. ಐ ವಿಶ್ ಹಿಮ್ ಆಲ್. ತಾಯಿಯನ್ನು ನಾವು ಹೊಗಳುವುದೇ ಇಲ್ಲ ಯಾವತ್ತೂ ಸಹ, ಅವರು ನಮ್ಮ ತಾಯಿ ಅಲ್ವಾ. ಅದರಂತೆ ಇವರು ಸಹ ಒಂದು ಆತ್ಮೀಯತಾ ಭಾವದಿಂದ, ತಾಯಿ ಸ್ವರೂಪದಿಂದ ಶಿವಶಕ್ತಿಗೆ ಇದ್ದವರು.
ನಾವು ಮತ್ತು ನಾವು ಏನಾದರೂ ನಮ್ಮ ಜೀವನದಲ್ಲಿ ಕಷ್ಟ ಬಂದರೆ ನಾವು ದೇವರೇ ಶಕ್ತಿಯಾಗಿ ನಾರಾಯಣ ದೇವರನ್ನು ನಾವು ಸ್ಮರಣೆ ಮಾಡ್ತೇವೆ. ಅದೇ ರೀತಿ ಶಿವಶಕ್ತಿಗೆ ಏನಾದರೂ ತೊಂದರೆ ಆದರೆ ಶಕ್ತಿಯಾಗಿ ನಾವು ನಾರಾಯಣವರೇ ಬನ್ನಿ ಅಂತ ನಾವು ಯಾವತ್ತೂ ಅವರನ್ನು ಕರೆಯುವುದು. ಅದರಲ್ಲಿ ನಮಗೆ ಬಹಳ, ಯಾಕಂದರೆ ಅದು ಕೂಡಲೇ ಎಷ್ಟು ಬೇಗ ಅಷ್ಟು ಅದನ್ನು ನಿವಾರಿಸಿ ಬಿಡ್ತಾರೆ. ಅಲ್ಲಿ ಯಾವುದೂ ಇಲ್ಲ. ನಮಗೆ ಒಂದು ಜೀವನದಲ್ಲಿ ಒಂದು ಅಭಿವೃದ್ಧಿ ಆಗಬೇಕಂತಾದರೆ ಕಷ್ಟ, ಅದು ಯಾವ ಕಷ್ಟ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಎಲ್ಲವೂ ಬಂದೇ ಬರ್ತದೆ. ಆ ಕಷ್ಟವೇ ನಮ್ಮ ಸ್ವಭಾವವನ್ನು ನಿರೂಪಣೆ ಮಾಡೋದು. ಏನೇನು ಕಷ್ಟಪಡ್ತೇವೆ ಆ ಕಷ್ಟ ನಮ್ಮ ಸ್ವಭಾವ ನಿರೂಪಣೆ ಆಗೋದು ಮಾತ್ರ ಅಲ್ಲ, ನಮ್ಮಲ್ಲಿ ಆತ್ಮಸ್ಥೈರ್ಯ ತುಂಬುತ್ತದೆ. ಒಬ್ಬ ವ್ಯಕ್ತಿ ಆತ್ಮಸ್ಥೈರ್ಯ ಇದ್ದರೆ ಮಾತ್ರ ಏನನ್ನು ಗಳಿಸಲಿಕ್ಕೆ ಸಾಧ್ಯ. ಇವತ್ತು ಆದಷ್ಟು ಆತ್ಮಸ್ಥೈರ್ಯವನ್ನು ಹೊಂದಿದವರು ಶ್ರೀಯುತ ನಾರಾಯಣರವರು. ಯಾವುದೇ ಒಂದು ವಿಭಾಗದಲ್ಲಿ ಹೋಗಲಿ ಅದನ್ನು ಗಳಿಸಿ ಮಾಡಿ ಕೊಡ್ತಾರೆ. ಆದ ಕಾರಣ ಆ ನಾಣ್ಯದ ಎರಡು ಮುಖಗಳಂತೆ ನಿರ್ಭಯತೆ ಮತ್ತು ಆಶಾಭಾವನೆ ಎರಡು ಇದ್ದರೆ ಜೀವನದಲ್ಲಿ ನಾವು ಏನನ್ನು ಸಾಧಿಸಬಹುದು, ಏನೋ ನಮಗೆ ಮಾಡ್ಬೋದು. ಈ ನಿರ್ಭಯತೆ ಆಶಾಭಾವನೆ ಎರಡು ಸಹ ಪರಿಪೂರ್ಣತೆ ಇದ್ದವರು ನಮ್ಮ KC ನಾರಾಯಣರವರು. ಆ ರೀತಿಯಲ್ಲಿ ನಮ್ಮ ಎಲ್ಲರಿಗೂ ಸಹ ಒಂದು ವ್ಯವಸ್ಥಿತವಾಗಿ ಮುನ್ನುಗ್ಗಲಿಕ್ಕೆ ಅವರಿಂದ ಸಾಧ್ಯ. ಒಂದು ಒಳ್ಳೆಯ ನಮಗೆ ಅವರಿಗೆ ಮಾಡ್ಬೋದಿತ್ತು. ಮಂಗಳೂರಲ್ಲಿ ಆಫೀಸ್ ಒಳ್ಳೆ ಹಣ ಎಲ್ಲ ಸಿಗ್ತಿತ್ತು. ಈ ಮೂಲೆಯಲ್ಲಿ ಬಂದು ಏನೂ ಒಂದು ಇಲ್ಲ, ಕೊನೆಗಳಿಗೆ ಮಾಡಬೇಕು ಅಂತಾದರೆ ಏನೋ ಒಂದು ಗುರಿ ಇರಬೇಕು ಅವರ ಹತ್ರ. ಈ ಎಲ್ಲರ ಜನರೊತ್ತಿಗೆ ಬೆರೆದು ಕಷ್ಟ ಸುಖವನ್ನು ಅನುಭವಿಸಿ ಇದನ್ನು ಒಳ್ಳೆಯ ರೀತಿಯಲ್ಲಿ ಮಾಡಿಕೊಂಡು ಬರುವ ಎಂಬ ಒಂದು ಅನುಭವದಿಂದಲೇ ಇವತ್ತು ಈ ಒಂದು ಆಫೀಸ್ ಮಾಡಿ ನಮಗೆಲ್ಲ ಒಂದು ಮಾರ್ಗದರ್ಶನ ತೋರಿಸುವಂಥ ಮುಂದೆ ಬಂದಿದ್ದಾರೆ. ನಾವು ಹೇಳೋದಷ್ಟೇ, ಎಲ್ಲರೂ ಸಹ ಅವರಲ್ಲಿ ಈಗಿನ ವಕೀಲರಾಗಿ ಎಲ್ಲ ಅವರು, ಯಾಕಂದರೆ ಆಚೆಗೆ ಮಾಡ್ತಾರೆ, ಕೆಲವರ ಈಚೆ ಇರ್ತಾರೆ. ಇವರು ಹಾಗೆಲ್ಲ ಕೊಟ್ಟರೆ ಅದೇ ನೇರವಾಗಿ ಹೋಗುವಂಥವ್ರು ಇವರು. ಆದರೆ ಎಲ್ಲರೂ ಸಹ ಇವರ ಅನುಭವ ಪಡೆಯಬಹುದು. ನಮ್ಮೊಳಗೆ ನಮ್ಮ ಆತ್ಮೀಯತೆ ಇದ್ದು ನಮ್ಮೆಲ್ಲವನ್ನು ಮಾಡಿಕೊಡಲಿಕ್ಕೆ ಅವರು ಪರಿಪೂರ್ಣತೆ ಇದ್ದವರು. ಅವರಿಗೆ ಸೋಮನಾಥ ಪರಿಪೂರ್ಣ ಅನುಗ್ರಹ ಕೊಡಲಿ, ಉತ್ತರೋತ್ತರ ಆದಷ್ಟು ಅವರು ಬೆಳಗಲಿ ಅಂತ ಹೇಳ್ತಾ, ನಮ್ಮ ಮಾಜಿ ಅಧ್ಯಕ್ಷರಾದ ಶ್ರೀಯುತ KC ನಾರಾಯಣವರು ನಮ್ಮ ಸೊಸೈಟಿಯ ಎಲ್ಲ ಕೆಲಸಗಳನ್ನು ಯಾವುದೇ ಕುಂದುಕೊರತೆ ಇಲ್ಲದೆ ನಮ್ಮನ್ನೆಲ್ಲ ಈ ಚಂದದ ರೀತಿಯಲ್ಲಿ ನಡೆಸಿಕೊಂಡು ಹೋಗುವ ಹಾಗೆ ಮಾಡಿದ್ದಾರೆ. ಅವರಿಗೆ ನನ್ನ ಪ್ರೀತಿಯ ವಂದನೆಗಳನ್ನು ಸಲ್ಲಿಸುತ್ತಾ, ಸರ್, ನೀವು ಸಾಧಿಸಿದರೆ ಸಬಲವನ್ನು ನುಂಗಬಹುದು ಎಂಬುದನ್ನು ನಮ್ಮ ಇಲ್ಲಿಯ ಜನರಿಗೆ ತೋರಿಸಿಕೊಟ್ಟಿದ್ದೀರಿ. ಅದೇ ರೀತಿ ನಮ್ಮೆಲ್ಲರ ಕಷ್ಟಗಳನ್ನು ಕೂಡ ನೀವು ಪರಿಹರಿಸಿ ಮುಂದೆ ನಿಮ್ಮ ಕಾನೂನಿನ ಸಲಹೆಗಳನ್ನು ಮತ್ತು ವಿಷಯಗಳನ್ನೆಲ್ಲ ಮಕ್ಕಳಿಗೆ ಕೂಡ ನೀವು ನೀಡ್ತಾ ಬರ್ತಾ ಇದ್ದೀರಿ ಸರ್. ನಮ್ಮ ಶಾಲೆಯ ಒಂದು ಮಗುವಿಗೆ ಕೂಡ ನೀವು ಒಂದು ಭಾಷೆಯನ್ನು ಕೊಟ್ಟಿದ್ದೀರಿ ಬಂದು. ಅದನ್ನು ನಾನು ನಿಮ್ಮ ಕೈಯಿಂದಲೇ ನೆರವೇರಿಸಬೇಕಂತೇಳಿ ಈ ಸಭೆಯಲ್ಲಿ ತುಂಬ ಹೃದಯದಿಂದ ಕೇಳಿಕೊಳ್ಳುತ್ತೇನೆ ಸರ್. ನಿಮ್ಮ ಈ ಕೆಲಸವು ಇನ್ನೂ ಕೂಡ ನಿವೃತ್ತಿಯಾದರೂ ಕೂಡ ನೀವು ಮಾಡ್ತಾ ಇದ್ದೀರಿ ಸರ್. ಅದೇ ನಮಗೆ ದೊಡ್ಡ ಭಾಗ್ಯ ಅಂತೇಳಿ ನಾನು ಭಾವಿಸ್ತೇನೆ. ಇದೇ ರೀತಿ ಯಾವುದೇ ಕುಂದುಕೊರತೆ ಇಲ್ಲದೆ ಶ್ರೀ ದೇವರ ಆಶೀರ್ವಾದದಿಂದ ಇನ್ನಷ್ಟು ಬೆಳೆಯಲಿ ಅಂತ ಹೇಳುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸಿ, ಬಹಳ ಹತ್ತಿರದಿಂದ ಅರಿತಿರುವಂಥ KC ನಾರಾಯಣರವರ ಒಂದು ಕಚೇರಿಯಲ್ಲಿ ಇವತ್ತು ಉದ್ಘಾಟನೆಗೊಂಡಿದೆ. ಅವರನ್ನು ನಾನು ಸುಮಾರು 17 ವರ್ಷದಿಂದ ಬಹಳ ಹತ್ತಿರದಿಂದ ಅರಿತುಕೊಂಡವನು. ನನಗೆ ಅರಿತ ಪ್ರಕಾರ ಅವರೊಂದು ಶಿಸ್ತಿನ ಸಿಪಾಯಿ ಅನ್ನಬಹುದವರು. ಅದೇ ರೀತಿ ಆಪತ್ ಬಾಂಧವ. ಏನೇ ಬಂದರೂ ಯಾವುದೇ ನಮಗೆ ಸಲಹೆ ಬೇಕಿದ್ದರೂ ಅವರನ್ನು ಹೋದಾಗ ಅದನ್ನು ಅವರ ಅನುಭವದ ಮೇಲೆ ನಮಗೆ ತಿಳಿಸಿಕೊಡಬಹುದು. ಅವರ ಸಲಹೆಯನ್ನು ನೀಡುವಂಥವರವರು. ಅದು ಅಲ್ಲ ಅಂತಾದರೆ ಅವರು ಅದನ್ನು ಅರಿತು ಅದನ್ನು ಹೇಗೆ ಆ ವಿಷಯದಲ್ಲಿ ಹೇಗೆ ಮುಂದುವರಿಯಬಹುದು ಎಂದು ತಿಳಿಸಿಕೊಡುವರು. ಅಂಥ ಒಬ್ಬರು ನಮ್ಮ ಪರಿಸರದಲ್ಲಿ ಇವತ್ತು ಅವರ ಕಚೇರಿಯನ್ನು ಆರಂಭಿಸಿರುವುದು ಬಹಳ ಸಂತೋಷದ ವಿಷಯ. ಈ ಉದ್ಘಾಟನೆಯು ಒಂದು ನಿಮಿತ್ತವಾಗಿರಲಿ. ನಮ್ಮ ಈ ಪರಿಸರವು ಇನ್ನಷ್ಟು ಅಭಿವೃದ್ಧಿ ಹೊಂದಲಿ. ಈ ಪರಿಸರ ಈಗಾಗಲೇ ಹೇಳಿದಂತೆ ನಮ್ಮ ಸೋಮೇಶ್ವರದ ಹೃದಯ ಭಾಗ. ಇದು ಬಹಳಷ್ಟು ಅಭಿವೃದ್ಧಿ ಹೊಂದಬೇಕಾಗಿತ್ತು. ಆದರೆ ಇದುವರೆಗೆ ಅದೇಕೋ ಆ ರೀತಿಯಾಗಿ ಹೊಂದಿಲ್ಲ. ಆದರೆ ಇನ್ನಾದರೂ ಇದು ಇನ್ನಷ್ಟು ಹೊಂದಲಿ.
ನಿಮಗೆ ತಿಳಿದಿರುವಂತೆ ನಾನು ಇದೀಗ ಒಂದು 7-8 ತಿಂಗಳು ನೋಡ್ತಿದ್ದೇನೆ, ಈ ಭಾಗದಲ್ಲಿ ಬಹಳಷ್ಟು ಅಪಘಾತಗಳು ನಡೆಯುತ್ತಿದೆ, ಬಹಳಷ್ಟು ಅಪಘಾತಗಳು ನಡೆಯುತ್ತಿದೆ. ಕಾರಣ ಇದೊಂದು ಬಸ್ ಟರ್ಮಿನಲ್, ಇದು ಬಸ್ನ ಕೊನೆಯ ಒಂದು ಇಲ್ಲಿಯೇ ಬಸ್ಸು ಸೋಮೇಶ್ವರದ 44A ಇಲ್ಲಿಂದ ತಿರುಗಿ ಹೋಗುವಂತಹ ಪ್ರದೇಶ ಇದು. ಇಲ್ಲಿ ಸದಾ ನಾನು ನೋಡ್ತಿರ್ತೇನೆ ಸಾಯಂಕಾಲದ ಸಮಯದಲ್ಲಿ ಬಹಳಷ್ಟು ಆಕ್ಸಿಡೆಂಟ್ಸ್ಗಳು. ಬೈಕ್, ಮುಖ್ಯವಾಗಿ ಬೈಕ್, ಅಂದರೆ ಬಸ್ ತಿರುಗಲು ಸರಿಯಾದ ವ್ಯವಸ್ಥೆ ಇಲ್ಲ ಇಲ್ಲಿ. ಇದರಿಂದ ಇನ್ನು ಇಲ್ಲಿ ಮಾರ್ಗವು ಅಭಿವೃದ್ಧಿಗೊಳ್ಳುತ್ತಿದೆ, ಮಾರ್ಗ ವಿಸ್ತೀರ್ಣವಾಗುತ್ತಿದೆ. ಇಂತಹ ಸಂದರ್ಭದಲ್ಲಿ ಇಲ್ಲೊಂದು ರೌಂಡ್ ಅಬೌಟ್ ಅಂದರೆ ವೃತ್ತದ ಥರ ಒಂದು ಆಗಬೇಕು. ಅದಕ್ಕೆ ನಮ್ಮ ಸೋಮೇಶ್ವರ ಪುರಸಭೆಯವರು ತಮ್ಮ ಪ್ರಾಮಾಣಿಕ ಪ್ರಯತ್ನಗಳನ್ನು ಮಾಡಬೇಕು. ನಮ್ಮ ಸೋಮೇಶ್ವರ ಇನ್ನಷ್ಟು ಅಭಿವೃದ್ಧಿಗೊಳ್ಳಬೇಕು. ಇದು ಉತ್ತರಾಯಣ ಇದೀಗ ತಾನೇ ಆರಂಭಗೊಂಡಿರ್ತದೆ. ಈ ಸುಸಂದರ್ಭದಲ್ಲಿ ಶ್ರೀಮಾನ್ KC ನಾರಾಯಣರವರು ತಮ್ಮ ಕಚೇರಿಯನ್ನು ಆರಂಭಿಸಿರುತ್ತಾರೆ. ಅವರಿಗೆ ಉತ್ತರೋತ್ತರ ಅಭಿವೃದ್ಧಿಯಾಗಲಿ, ಅವರಿಗೆ ಅವರ ವೈಯಕ್ತಿಕವಾಗಿರಲಿ, ಅವರ ಎಲ್ಲ ವಿಷಯದಲ್ಲೂ ಅವರಿಗೆ ಸಂಪೂರ್ಣ ಯಶಸ್ಸು ದೊರೆಯುವಂತಾಗಲಿ. ಅವರಿಗೆ ಹಾಗೂ ಅವರ ಕುಟುಂಬದ ಎಲ್ಲರಿಗೂ ಶುಭವನ್ನು ಕೋರುತ್ತಾ. ಪುರಾಣ ಇತಿಹಾಸ ಪ್ರಸಿದ್ಧ ಕ್ಷೇತ್ರ, ಎಲ್ಲ ರೀತಿಯ ಒಂದು ಮೂಲಭೂತ ಸೌಕರ್ಯಗಳನ್ನು ಈಗ ಹೊಂದುತ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇದೀಗ ನಮಗೊಂದು ನ್ಯಾಯದಾನ ಅಥವಾ ನ್ಯಾಯದ ಪ್ರಜ್ಞೆಯನ್ನು ಹುಟ್ಟಿಸುವಂಥ ಒಂದು ಕೆಲಸವನ್ನು ಶ್ರೀಯುತ ನನ್ನ ಆತ್ಮೀಯ ಬಂಧು ಕೂಡ, ಬಹಳ ವರ್ಷಗಳಿಂದ ಅವರ ನಿಕಟವಾಗಿ ನಾನು ಬಲ್ಲೆ. ನಮ್ಮ ಮನೆಯ ಬಂಧುವಾಗಿ ಕೂಡ ಅವರಿದ್ದಾರೆ. ನಮ್ಮ ಸಂಬಂಧದಲ್ಲಿ ಈಗ ಅವರ ಶ್ರೀಮತಿ ಕೂಡ ನಮ್ಮ ಸಂಬಂಧಿಕರು ಕೂಡ. ಭಾಳ ಅನ್ಯೋನ್ಯ ಗೆಳೆತನ ನಮ್ಮದು. ಈ ಪರಿಸರದಲ್ಲಿ ಅವರು ಸಾಕಷ್ಟು ಸಾರ್ವಜನಿಕ ಸೇವೆಯನ್ನು ಮಾಡ್ತಾ ಬಂದವರು. ಈಗಾಗಲೇ ಅದನ್ನೆಲ್ಲ ತಾವು ಕೇಳಿದ್ದೀರಿ. ಶಿವಶಕ್ತಿ ನಗರದ ಒಬ್ಬ ನಿವಾಸಿಯಾಗಿ, ಸೋಮೇಶ್ವರದ ಒಬ್ಬ ಸಾಮಾಜಿಕ ಕಾರ್ಯಕರ್ತರಾಗಿ, ಒಬ್ಬ ನಾಯಕರಾಗಿ, ಈಗ ಒಬ್ಬ ನ್ಯಾಯವಾದಿಯಾಗಿ ಕೂಡ ಸೇವಾ ಜೀವನವನ್ನು ಅವರು ಬೆಳೆಸ್ತಾ ಬಂದಿದ್ದಾರೆ. ಇನ್ನು ಮುಂದಕ್ಕೆ ನಮ್ಮ ಈ ಕ್ಷೇತ್ರದ ಬೆಳವಣಿಗೆಯಲ್ಲಿ ವಿಶೇಷವಾದ ಒಂದು ಸೇವೆ ಮಾಡುವಂಥ ಸಂಕಲ್ಪವನ್ನು ಹೊಂದಿರುವಂಥ ನನ್ನ ಆತ್ಮೀಯರಾದ ಶ್ರೀಯುತ ನಾರಾಯಣವರ ಸಂಕಲ್ಪ ಸೋಮನಾಥನ ಕೃಪಾ ಕಟಾಕ್ಷದಿಂದ ಅಭಿವೃದ್ಧಿಯನ್ನು ಹೊಂದಲಿ, ಈ ಸಮಾಜಕ್ಕೆ ಹೆಚ್ಚಿನ ಸೇವೆಯನ್ನು ಸಲ್ಲಿಸುವಂಥ ಶಕ್ತಿಯನ್ನು, ಆರೋಗ್ಯವನ್ನು ಅವರಿಗೆ ಭಗವಂತ ಕೊಡಲಿ ಅಂತ ಹಾರೈಸ್ತಾ, ನಮ್ಮೆಲ್ಲರ ಶುಭ ಹಾರೈಕೆಗಳು ಅವರು ಮತ್ತು ಅವರ ಕುಟುಂಬಕ್ಕೆ ಇರಲಿ ಅಂತ ವಂದನೆಗಳನ್ನು ಸಲ್ಲಿಸ್ತಾ, ಇದೀಗ 3 ಮಂದಿಯನ್ನು ಗೌರವಿಸುವಂತಹ ಒಂದು ಸ್ಮರಣಿಕೆಯೊಂದಿಗೆ ಅವರನ್ನು ಅಭಿನಂದಿಸುವಂತಹ ಕಾರ್ಯಕ್ರಮ. ಮೊದಲಿಗೆ ಈ ಒಂದು ಕಚೇರಿಯ ಒಳಾಂಗಣದ ವಿನ್ಯಾಸವನ್ನು ರೂಪಿಸಿದಂಥ, ಅಂದರೆ ಇಂಟೀರಿಯರ್ ಡಿಸೈನ್ ಮಾಡಿದಂತಹ ಮಾಧವ ಅವರು ವೇದಿಕೆ ಹತ್ತಿರ ಬರಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಅವರಿಗೆ ಸ್ಮರಣಿಕೆಯೊಂದಿಗೆ ನಾವು ಅಭಿನಂದಿಸುವಂತಹ, ಗೌರವಿಸುವಂತಹ ಕಾರ್ಯಕ್ರಮ. ಶ್ರೀಯುತ KC ನಾರಾಯಣ್ ಇದನ್ನು ನಡೆಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತಾ, ಶ್ರೀಯುತ ಮಾಧವ ಅವರನ್ನು ವೇದಿಕೆಯ ಮುಂಭಾಗಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ದಯವಿಟ್ಟು ಅವರು ಬಂದು ಈ ಒಂದು ನಮ್ಮ ಕಚೇರಿಯ ಒಳಾಂಗಣ ವಿನ್ಯಾಸದ ಕೆಲಸವನ್ನು ಮಾಡಿದಂತಹ ಶ್ರೀಯುತ ಮಾಧವ ಅವರಿಗೆ KC ನಾರಾಯಣ್ ಅವರ ಪ್ರೀತಿಯ ಅಭಿಮಾನದ ಗೌರವಾರ್ಪಣೆ, ಶಾಲು, ಹೂ ಕೂಡಿ ಅವರಿಗೆ ಸ್ಮರಣಿಕೆಯನ್ನು ನೀಡ್ತಾ ಇದ್ದಾರೆ. ವಂದನೆಗಳು ಮಾಧವ ಇವರಿಗೆ. ಮುಂದಕ್ಕೆ ಅವರ ಜೊತೆಯಲ್ಲಿ ಕೆಲಸ ಮಾಡಿದಂತಹ ಶ್ರೀಯುತ ಅವಿನಾಶ್ ಅವರು ಕೂಡ ಸ್ಮರಣಿಕೆಯೊಂದಿಗೆ ಅವರನ್ನು ಗೌರವಿಸ್ತಾ ಇದ್ದಾರೆ. ಶ್ರೀಯುತ ಲಯನ್ KC ನಾರಾಯಣನ್ ಅವರು. ಹಾಗೆಯೇ ಕಚೇರಿಯ ಎಲೆಕ್ಟ್ರಿಕಲ್ ಕೆಲಸವನ್ನು ನಿರ್ವಹಿಸಿದಂತಹ ಶ್ರೀಯುತ ಕುಶಾಲ್ ಅವರು ಕೂಡ ವೇದಿಕೆ ಹತ್ತಿರ ಬರಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಇದೊಂದಿಗೆ ಶ್ರೀಯುತ ಕುಶಾಲ್ ಇವರಿಗೆ ಗೌರವಾರ್ಪಣೆ. ಈ 3 ಮಂದಿಯ ಒಳ್ಳೆಯ ಕಾರ್ಯಕ್ಕಾಗಿ ಅವರನ್ನು ಪ್ರೀತಿಯಿಂದ ಅಭಿನಂದಿಸಿದ್ದಾರೆ. ಅವರ ಕಾರ್ಯವು, ಅವರ ಕೆಲಸ ಕಾರ್ಯಗಳು, ಈ ಒಂದು ಕಾರ್ಯಕ್ರಮ ಬಹಳ ಉತ್ತಮವಾಗಿ ಮಾಡಿದ್ದು ನಾರಾಯಣ ಅವರು, ಅವರಿಗೆ
ನನ್ನ ಮನದಾಳದ ಅಭಿನಂದನೆಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂತ ಹೇಳಿದ್ರೆ ಬಹುಶಃ ನಾರಾಯಣನವರ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಈಗಾಗಲೇ ಎಲ್ಲರೂ ಹೇಳಿದರು. ಅವರು ಇಂಗ್ಲೀಷಲ್ಲೊಂದು ಮಾತಿದೆ, ಒಬ್ಬ ಗ್ರೆಗ್ ಆ್ಯಂಡರ್ಸನ್ ಹೇಳುವ ಒಂದು ತತ್ವಜ್ಞಾನಿ ಹೇಳ್ತಾನೆ, ಡೋಂಟ್ ಫೋಕಸ್ ಆನ್ ದಿ ಡೆಸ್ಟಿನೇಷನ್, ಫೋಕಸ್ ಆನ್ ದಿ ಜರ್ನಿ ಟು ಬಿ ಟ್ರಾವೆಲ್, ಯು ವಿಲ್ ಎಂಜಾಯ್ ದಿ ಜರ್ನಿ ಅಂತ. ಅಂದರೆ ಯಾವತ್ತ ಆ ಡೆಸ್ಟಿನೇಷನ್ ಬಗ್ಗೆ ಅವರು ಯಾವತ್ತೂ ಆಲೋಚನೆ ಮಾಡಿಲ್ಲ. ಅವರು ಏನು ಮಾಡಿದರು, ಕೇವಲ ಅವರ ಜರ್ನಿ ಇದೆಲ್ಲ ಅದನ್ನು ಎಂಜಾಯ್ ಮಾಡ್ತಾ ಹೋದ್ರು. ಕೊನೆಗೆ ಅವ್ರು ರೀಚ್ ಆದ ಮಾತ್ರ ಬಹಳ ಒಂದು ಉತ್ತಮವಾದ ಒಂದು ಪೊಸಿಷನ್ಗೆ ರೀಚ್ ಆಗಿ. ಇದಕ್ಕೆ ಇವರ ಸೀಕ್ರೆಟ್ ಏನಂತೇಳಿ, ಓನ್ಲಿ ಬಿಕಾಸ್ ಆಫ್ ಇಟ್ಸ್ ಹಿಸ್ ಕಾನ್ಫಿಡೆನ್ಸ್ ಆ್ಯಂಡ್ ಹಾರ್ಡ್ ವರ್ಕ್. ಕೇವಲ ಅದರಲ್ಲಿ ಮಾತ್ರ ಅವರೊಂದು ಈ ಮಟ್ಟಕ್ಕೆ ಮುಟ್ಟಿದ್ದಾರೆ. ನಾವೆಲ್ಲರನ್ನು ನೋಡ್ತೇವೆ, ಅಮಿತಾಬ್ ಬಚ್ಚನ್ ನೋಡ್ತೇವೆ. ಯಾಕೆಂದರೆ ಅಮಿತಾಬ್ ಬಚ್ಚನ್ ಒಂದ್ಸಲ ಒಂದು ನ್ಯೂಸ್ ರೀಡರ್ ಪೋಸ್ಟಿಗೆ ಹೋದ್ರಂತೆ. ಅವರ ಒಂದು ವಾಯ್ಸ್ ಇದೆಲ್ಲ ಅಬ್ನಾಕ್ಷಿಯಸ್ ವಾಯ್ಸ್ ಅಂತ ಹೇಳಿ, ಅಂದರೆ ಆ ರಫ್ ವಾಯ್ಸ್ ನೋಡಿ ಅವನನ್ನು ಪುನಃ ಕಳಿಸಿದ್ದಾನೆ. ನೀನು ಯಾವತ್ತೂ ಯಾವುದೇ ಫೀಲ್ಡಲ್ಲಿ ಮೇಲೆ ಬರಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದವ, ಕೊನೆಗೆ ಅವನೊಂದು ಆ ಸೆಲ್ಫ್ ಮೋಟಿವೇಶನಲ್ಲಿ ಇವತ್ತು ಬಹುಶಃ ಇಡೀ ನಮ್ಮ ಫಿಲ್ಮ್ ಇಂಡಸ್ಟ್ರಿಯನ್ನು ಆಳ್ತಾ ಇದ್ದಾರೆ. ಅದು ಬಿಕಾಸ್ ಆಫ್ ಇಸ್ ಸೆಲ್ಫ್ ಮೋಟಿವೇಶನ್. ಅದೇ ರೀತಿ ಕಲಾಂ ಎಲ್ರಿಗೂ ಗೊತ್ತಿದೆ, ಬಹುಶಃ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಸುಂದರ್ ಪಿಚಾಯ್ ಅಂತೇಳಿ ಒಬ್ಬ ಈಗ ಗೂಗಲ್ನ CEO ಆಗಿದ್ದಾನೆ. ಇವರು ತಮಿಳುನಾಡಲ್ಲಿ ಕೇವಲ ನೆಲದಲ್ಲಿ ಮಲಗ್ತಾ ಇದ್ದಂಥ ಹುಡುಗ ಸುಂದರ್ ಪಿಚಾಯ್ ಅಂತ ಹೇಳಿದರೆ. ಅದೇ ನಮ್ಮ ಸತ್ಯ ನಾಡೆಲ್ಲ ಕೂಡ ತಮಿಳಿಯನ್ ಗೊತ್ತಿರ್ಬೋದು, ಚಪ್ಪಲಿಲ್ಲದೆ 10ನೇ ಕ್ಲಾಸ್ನವರೆಗೆ ಹೋದಂಥ ಹುಡುಗ ಸತ್ಯ ನಾಡೆಲ್ಲ ಇವತ್ತು ಆ ಮೈಕ್ರೋಸಾಫ್ಟ್ ಅನ್ನೋ ಕಂಪನಿಯ ಟಾಪ್ ಮೋಸ್ಟ್ ಪೊಸಿಷನ್ ಇದ್ದಾರೆ. ನಾವು ಎಲ್ಲರ ಹಿಸ್ಟ್ರಿ ಓದ್ತಾರೆ. ಆದರೆ ನಮ್ಮ ಜೊತೆ ಇರುವಂಥ ನನ್ನ ಆತ್ಮೀಯರಾದ ನಾರಾಯಣ ಅವರ ಹಿಸ್ಟ್ರಿ ಬಹುಶಃ ಈಗಾಗಲೇ ಅವರ ಒಂದು ಸ್ವಲ್ಪ ಹೇಳಿದರು, ನಾನು ಒಂದು ಸ್ವಲ್ಪ ಅದಕ್ಕೆ ಆ್ಯಡ್ ಮಾಡ್ತೇನೆ ವಿತ್ ಪರ್ಮಿಷನ್. ಅದು ಹೇಳ್ಬೋದಾ ಇಲ್ಲೋ ಅಂತ ನನಗೆ ಗೊತ್ತಿಲ್ಲ, ಆದರೂ ಯಾಕೆಂದರೆ ಇಟ್ಸ್ ರಿಯಲಿ ನಮಗೂ ಒಂಥರ ಮೋಟಿವೇಶನ್. ಹಾಗಾಗಿ ಒಂದು ಸ್ವಲ್ಪ ಹೇಳ್ತೇನೆ, ನಾನು ಜಾಸ್ತಿ ಖಂಡಿತ ಮಾತಾಡಲಿಕ್ಕೆ ಹೋಗೋದಿಲ್ಲ. ಒಂದು ಖಾಸಗಿ ಬಸ್ಸಿನಲ್ಲಿ ಒಂದು ಎಂಪ್ಲಾಯಿಯಾಗಿ ಅವರು ತನ್ನ ಬಹುಶಃ ವೃತ್ತಿ ಜೀವನವನ್ನು ಸ್ಟಾರ್ಟ್ ಮಾಡಿ ನಾರಾಯಣ, ಬಹುಶಃ ಅದು ಹೆಚ್ಚಿನವ್ರಿಗೆ ಗೊತ್ತಿರಲಿಕ್ಕೆಲ್ಲ, ಇದು ಅವರ ಸ್ಟಾರ್ಟಿಂಗ್ ಜಾಬ್. ಅದ ನಂತರ ಒಂದು ರಾಷ್ಟ್ರ ಪ್ರೇಮದಿಂದಾಗಿ ಅವರು ಈ ದೇಶ ಸೇವೆಯ ಒಂದು ಹೃದಯದಲ್ಲಿತ್ತು. ಅದರಿಂದಾಗಿ ಅವರು ಏನಾಯಿತು, ಡಿಫೆನ್ಸಿಗೆ ಸೇರಿದೆ, ಆರ್ಮಿಯಲ್ಲಿ ಆಫೀಸರಾಗಿ ಸರ್ವ್ ಮಾಡಿದೆ. ಅದೇ ರೀತಿ ಅದು ಬಂದ ನಂತರ ಸ್ಟೇಟ್ ಬ್ಯಾಂಕಲ್ಲಿ ಬಂದರು. ಸ್ಟೇಟ್ ಬ್ಯಾಂಕಿಂದ ಆದ ಕೂಡಲೇ ಮತ್ತು ಅವರ ಲರ್ನಿಂಗ್ ಇಟ್ ವಾಸ್ ಕಂಟಿನ್ಯೂಸ್, ಯಾವತ್ತೂ ಅದು ನಿಲ್ಲಲಿಲ್ಲ. ಅದರಿಂದಾಗಿ ಅದು ಬಂದ ಕೂಡಲೇ ಅವರು ನಮ್ಮ LLBಯನ್ನು ಪ್ರಾಕ್ಟೀಸ್ ಮಾಡಿದರು. ಯಾಕೆಂದರೆ ನೀವು ಅಲ್ಲಿ ಅವರ ಒಂದು ಡಿಗ್ರಿಗಳ ಒಂದು ಲೈನ್ ನೋಡಿದರೆ ಬಹುಶಃ ಒಂದು ಮೀಟ್ರ್ ಇತ್ತು. ನನಗೆ ಓದಲಿಕ್ಕೆ ಒಂದು 10 ನಿಮಿಷ ಆಯಿತು. ಯಾಕೆಂದರೆ ಅಷ್ಟು ಡಿಗ್ರಿಗಳನ್ನು ಪಡೆದುಕೊಂಡವರು ಇವರು ನಮ್ಮ ನಾರಾಯಣನವರು. ಬಹಳಷ್ಟು ಕೆಲಸಗಳಿದೆ, ಅವರ ಒಂದು ಕಮಿಟ್ಮೆಂಟ್ ತುಂಬ ಇದೆ. ಯಾಕೆಂದರೆ ನನಗೆ ಅವರ ಪರಿಚಯ ರೀಸೆಂಟ್ಲಿ ಒಂದು 3-4 ವರ್ಷಗಳಿಂದ. ಅವರ ಈ ನಮ್ಮ ವೃತ್ತಿ ಜೀವನ ಯಾವುದು ವಕೀಲ ವೃತ್ತಿಯ ಜೊತೆಗೆ ಅವರ ಒಂದು ಪ್ರವೃತ್ತಿಯನ್ನು ಕೂಡ ಡೆವಲಪ್ ಮಾಡಿಕೊಂಡು ಅದು ಸೇರಿಕೊಂಡ ಸಂಸ್ಥೆ ಅಂತ ಹೇಳಿದರೆ ನಮ್ಮ ಲಯನ್ಸ್ ಕ್ಲಬ್ಸ್ ಇಂಟರ್ನ್ಯಾಷನಲ್. ಆ ಸಂಸ್ಥೆಗೆ ಸೇರಿಕೊಂಡು ಅದರಲ್ಲಿ ಕೂಡ ನಾನು ಒಂದು ಝೋನ್ ಚೇರ್ಪರ್ಸನ್, ಅಂದರೆ ನನ್ನ ಅಂಡರಲ್ಲಿ ಒಂದು 3 ಕ್ಲಬ್ಗಳಿರುವಾಗ ಒಂದು ಛೋಟಾ ಮಂಗಳೂರು ಎನ್ನುವ ಕ್ಲಬ್ನ ಒಂದು ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ಅದನ್ನು ಬಹಳಷ್ಟು ಎತ್ತರಕ್ಕೆ ಕೊಂಡೋದವರು ನಮ್ಮ ಆತ್ಮೀಯ ಮಿತ್ರರಾಗಿ ನಾರಾಯಣನವರು. ಇದು ಎಲ್ಲವೂ ಅವರ ಆ ಕಮಿಟ್ಮೆಂಟ್, ಅವರ ಸಿನ್ಸಿಯಾರಿಟಿ, ಅವರ ಹಂಬಲ್ನೆಸ್ಸಿಂದಾಗಿ ಇವರಿಗೊಂದು ಇಷ್ಟು ಎತ್ತರಕ್ಕೆ ಹೋಗ್ಲಿಕ್ಕೆ ಆಯಿತು. ಇವತ್ತು ನೀವೆಲ್ಲ ಇಷ್ಟು ಜನ ಈಗಾಗಲೇ ಅವರು ಮಾಸ್ಟರ್ ಹೇಳಿದರು, ಆ ಒಂದು ಚೇರ್ ಕೂಡ ಕಾಲಿಲ್ಲ. ಅದು ಯಾಕೆಂದೇಳಿ ಓನ್ಲಿ ಬಿಕಾಸ್ ಆಫ್ ಇಸ್ ಲವ್. ಯಾಕೆಂದರೆ ಅವ್ರು ಕರೆಯುವಾಗಲೂ ಕೂಡ ಆ ಪ್ರೀತಿ. ನಾನು ನಿಜವಾಗಿ ಇವತ್ತು ನಮ್ಮದು ಯೂನಿವರ್ಸಿಟಿ ಎಕ್ಸಾಮ್ ಆಗ್ತಾಯಿದೆ, ಇವತ್ತು ನಿಜವಾಗಿ ಇವತ್ತು ಬರುವ ಪೊಸಿಷನ್ ಇಲ್ಲ. ಆದರೆ ನಾರಾಯಣ ನಾವು ಕರೆದ ನಂತರ ನಮ್ಗೆ ಯಾವತ್ತೂ ಅದು ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಇವತ್ತು ಬರಬೇಕಾಯ್ತು, ಬಂದಿದ್ದೇನೆ. ರಿಯಲಿ ಐ ಹ್ಯಾವ್ ಎಂಜಾಯ್ಡ್ ದಿಸ್ ಒಕೇಶನ್. ಯಾಕೆಂದರೆ ಇಷ್ಟೊಂದು ಉತ್ತಮವಾದ ಒಂದು ಪ್ರದೇಶದಲ್ಲಿ ಒಂದು ಒಳ್ಳೆಯ ಆಫೀಸನ್ನು ಕೂಡ ಮಾಡಿದ್ದಾರೆ. ಬಹುಶಃ ಊರಿನ ಎಲ್ಲರಿಗೂ ಒಂದು ಒಳ್ಳೆಯ ಅವಕಾಶ ಇದೆ. ಅವರ ಯಾವುದೇ ಲೀಗಲ್ ಅಡ್ವೈಸ್ ಬೇಕಾದರೂ ತಗೊಳ್ಬೋದು. ಹಾಗಾಗಿ ಈ ಊರಿನವರಿಗೆ ಒಂದು ಒಳ್ಳೆಯ ಅಪೋರ್ಚುನಿಟಿ. ಅದೇ ರೀತಿ ಈ ಒಂದು ಆಫೀಸ್ ಮಾಡಿದಂಥ ನಮ್ಮ ನಾರಾಯಣನವರಿಗೂ ಹಾಗೂ ಅವರ ಎಲ್ಲ ಕುಟುಂಬದವರಿಗೂ ನಿಮ್ಮ ಸೋಮನಾಥೇಶ್ವರನ ಒಂದು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಆಲಿಸಿ ನಾರಾಯಣರವರ ಬಗ್ಗೆ ಮತ್ತಷ್ಟು ತಮ್ಮ ಚಿತ್ರಣವನ್ನು ನೀಡಿ ನಮ್ಮ ಜ್ಞಾನವನ್ನು ಹೆಚ್ಚಿಸಿದ್ದಾರೆ. ಈ ಕಾರ್ಯಕ್ರಮದ ಒಂದು ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರ್ವಹಿಸಿದಂತಹ ಲಯನ್ ಜಗದೀಶ್ ಎಡಪಡಿತಾಯಿ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ
ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ಬರ್ತಾ ಇದ್ದೇವೆ. ಎಲ್ಲರಿಗೂ ವಂದನಾರ್ಪಣೆಯ ಸಮರ್ಪಣೆ. ಕೆ.ಸಿ. ನಾರಾಯಣರವರು ನಮ್ಮನ್ನೆಲ್ಲರನ್ನು ಒಟ್ಟು ಸೇರಿಸಿದವರು. ಆಗಲೇ ಅವರ ಬಗ್ಗೆ ಬಹಳ ವಿಶೇಷವಾದಂತಹ ಮಾತುಗಳನ್ನು ಹೇಳಿದರು. ಆದರೂ ಒಂದು ಆಶ್ಚರ್ಯ ಪಡುವಂತಹ ಮಾತು ಅಂತ ಹೇಳಿದರೆ, ನಮಗೆಲ್ಲರಿಗೂ ನಾವು ಕಲಿಯುವವರು ನೋಡ್ತೇವೆ, ಒಂದು ಕಲಿಯುವಾಗ ಎರಡು ಕಲಿಯುವಾಗ ಸಾಕಾಗ್ತದೆ, ಒಂದು ಸಂಘಟನೆಯಲ್ಲಿ ಕೆಲಸ ಮಾಡುವಾಗ ಅಂತಹ ಸಮಯದಲ್ಲಿ ಲಯನ್ ಕೆ.ಸಿ. ನಾರಾಯಣರವರು ಛೋಟಮಗಳೂರು ಲಯನ್ಸ್ ಕ್ಲಬ್ಬಿನ ಸದಸ್ಯರಾಗಿ ಸೇರಿಕೊಂಡು ಅದರ ಅಧ್ಯಕ್ಷರಾಗಿ ಇದೀಗ ವಲಯದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಈ ಮಧ್ಯೆಯೂ ಅವರ ಕಲಿಯುವಿಕೆ ನಿಲ್ಲಿಲ್ಲ. ಕಲಿಯುವಿಕೆ ಅವರ ಸಾಮಾಜಿಕ ಸೇವೆಗೂ ಅಡ್ಡಿಯಾಗಲಿಲ್ಲ. ಅವರ ಪರಿಶ್ರಮ, ಅವರ ವ್ಯಕ್ತಿತ್ವ ಬೆಳೀತಾ ಹೋಯಿತು. ಇದೀಗ ಒಬ್ಬ ಪರಿಪೂರ್ಣ ವಕೀಲರಾಗಿ ತಮ್ಮ ಸೇವೆಯನ್ನು ಸಮಾಜಕ್ಕೆ ಸಲ್ಲಿಸ್ತಾ ಇದ್ದಾರೆ. ಹಾಗಿದ್ರೆ ಮನಸ್ಸು ಮಾಡಿದರೆ ಮನುಷ್ಯನಿಗೆ ಯಾವುದು ಅಸಾಧ್ಯ ಅಲ್ಲ ಎನ್ನುವುದನ್ನು ಅವರು ತೋರಿಸಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಮಾದರಿಯಾಗಲಿ. ನಮ್ಮನ್ನೆಲ್ಲರನ್ನು ಒಟ್ಟು ಸೇರಿಸಿದ ಅವರಿಗೆ ಮೊತ್ತ ಮೊದಲು ಈ ಸಭೆಯಲ್ಲಿ ಅವರದೇ ಕಾರ್ಯಕ್ರಮದಲ್ಲಿ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ನಮ್ಮ ಆತ್ಮೀಯರು, ಲಯನ್ಸ್ ಕ್ಲಬ್ಬಿನ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮಗೆ ಮಾರ್ಗದರ್ಶನ ನೀಡುವವರು ಲಯನ್ ಜಗದೀಶ್ ಎಡಪಡಿತ್ತಾಯ, ಫಾದರ್ ಮುಲ್ಲರ್ಸ್ ಕಂಕನಾಡಿ ಆಸ್ಪತ್ರೆಯಲ್ಲಿ ತಂತ್ರಜ್ಞಾನ ವಿಭಾಗದಲ್ಲಿ ಪ್ರಬಂಧಕರಾಗಿ ಸೇವೆ ಸಲ್ಲಿಸುವವರು, ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರೂ ಈ ಗ್ರಾಮೀಣ ಮುಂದಿನ ವೃತ್ತಿ ಜೀವನವು ಅಭಿವೃದ್ಧಿ ಆಗಬೇಕು. ಎಲ್ಲರಿಗೂ ಇದರ ಪ್ರಯೋಜನ ಆಗಬೇಕು, ಪ್ರಯೋಜನವನ್ನು ಪಡೆದುಕೊಳ್ಬೇಕು.